256 ಮಾಡ್ಬೇಕು ಮಾತಾಜಿ, ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಓದ್ಲಾ ಮಾತಾಜಿ? ಸ್ಟಾರ್ಟ್ ಮಾಡ್ತೀನಿ. ಹಾ ಮಾತಾಜಿ. ಶ್ಲೋಕ 256. ಲೀಲಾ ಅಂತೆ ಸುಖೆ ಇಚ್ಛಾರ ಅಂಗೇರ ಮಾಧುರಿ ತಾಹಾದೇಕೆ ಸುಖೆ ಅಮಿ ಅಪನಾ ಪಾಶರಿ. ಅದು ಎಲ್ರು ಹೇಳ್ಬೇಕಾ ಮಾತಾಜಿ? ಇಲ್ಲ ಅಲ್ಲ? ಯಾರಾದ್ರೂ ಇಬ್ಬರು ಹೇಳಿ ಮಾತಾಜಿ ಸಾಕು. ಲಲಿತಾ ಮಾತಾಜಿ ಹೆಸರೆತ್ತಿ ಕರೀರಿ, ಆಗ ಸರಿ ಆಗ್ತದೆ ಶ್ಲೋಕ ಓದ್ಲಿಕ್ಕೆ ಇಬ್ಬರಿಗೆ. ಸ್ಟಾರ್ಟಿಂಗ್ ಫ್ರಮ್ ನಿಮ್ಮಂದಲೇ ಮಾಡಿ. ಲೀಲಾ ಅಂತೆ ಸುಖೆ ಹರ ಅಂಗೇರ ಮಾಧುರಿ ತಾಹ ದೇಕಿ ಸುಖೆ ಅಮಿ ಆಪನ ಪಾತ ಪಾಶರಿ. ಹರೇ ಕೃಷ್ಣ. ಶಬ್ದಾರ್ಥ? ಹರೇ ಕೃಷ್ಣ. ಶಬ್ದಾರ್ಥ ಓದ್ಲಾ? ಲೀಲಾಂತೆ ನಮ್ಮ ಲೀಲೆಗಳ ಕೊನೆಯಲ್ಲಿ, ಸುಖೆ ಸಂತೋಷದಲ್ಲಿ, ಇಹಜಹಾರ ಶ್ರೀಮತಿ ರಾಧಾರಾಣಿಯ ಅಂಗೇರ ದೇಹದ ಮಾಧುರಿ ಮನೋಹರತೆಯು, ತಾಹ ಅದು ದೇಕಿ ನೋಡುವುದು, ಸುಖೆ ಸಂತೋಷದಲ್ಲಿ, ಆಮಿ ನಾನು, ಆಪನ ನನ್ನನ್ನೇ, ಪಾಶರಿ ಮರೆಯುವೆ. ಅನುವಾದ: ನಾವು ಒಟ್ಟುಗೂಡಿ ನಡೆಸುವ ಲೀಲೆಗಳ ಕೊನೆಯಲ್ಲಿ ಆಕೆಯ ಮೈ ಬಣ್ಣದ ಹೊಳಪನ್ನು ನೋಡಿ ಸುಖ ಪಡುತ್ತಾ ನನ್ನನ್ನೇ ನಾನು ಮರೆತು ಬಿಡುವೆ. ಈಗ ಇಲ್ಲಿ ಅನುವಾದದಲ್ಲಿ ಹೇಳ್ತಾರೆ, ಎಲ್ರು ಒಟ್ಟುಗೂಡಿ ಅವರು ಸುಖಿಸುವಾಗ ಅಂದ್ರೆ ಆನಂದ ಪಡ್ತಾ ಇರುವಾಗ ಆಕೆಯ ಮೈಬಣ್ಣ, ಅದು ಹೊಂಬಣ್ಣದ ಮೈಬಣ್ಣ ಚಂದ್ರನನ್ನು ನಾಚಿಸ್ತಿತ್ತಂತೆ, ಅಷ್ಟು ಚೆನ್ನಾಗಿತ್ತು. ಅದನ್ನು ನೋಡ್ತಾ ನೋಡ್ತಾ ಕೃಷ್ಣ ಬಹಳ ಸುಖ ಪಡ್ತಿದ್ನಂತೆ, ಮತ್ತೆ ತಾನು ಎಲ್ಲಿದ್ದೇನೆ ಎಂಬುದನ್ನೇ ಅವನು ಮರೆತು ಬಿಡ್ತಿದ್ದಂತೆ. ನೆಕ್ಸ್ಟ್ 257. ತೋಹಾರ ಏ ಸಮರಸ ಭರತ ಮುನಿ ಮಾನೆ ಅಮಾರ ವ್ರಜೇರ ರಸ ಸೇಹ ಸ್ನಾಹಿ ಜಾನೆ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಓದ್ಲಿ ಯಾರಾದ್ರು. ಕೃಷ್ಣಮೂರ್ತಿ ಪ್ರಭುಜಿ, ಕೃಷ್ಣಮೂರ್ತಿ ಪ್ರಭುಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಕೇಳ್ತಾ ಇದೆ ಮಾತಾಜಿ? ಹಾ ಕೇಳಿಸ್ತಿದೆ, ಓದಿ ಪ್ರಭುಜಿ. ಶ್ಲೋಕ 257. ದೋನ್ಹಾರ ಏ ಸಮ ರಸ ಭರತ ಮುನಿ ಮಾನೆ ಅಮಾರ ಬ್ರಜೆ ರಸ ದೇಹ ನಾಹಿ ಜಾನೆ. ದೋನ್ಹಾರ ಎರಡರದು, ಏನೇ ಸಮರಸ ಸಮ ಪ್ರಮಾಣದ ಭಾವೋದ್ದೀಪಗಳು, ಭರತಮುನಿ ಎಂಬ ಋಷಿ ಮಾನೆ ಒಪ್ಪಿಕೊಳ್ಳುತ್ತಾರೆ. ಅಮಾರ ನನ್ನ, ಬ್ರಜೇರ ವೃಂದಾವನದ, ರಸ ಭಾವಪ್ರೇರಕ ಗುಣಗಳು, ಸೇಹ ಅವನು, ನಾಹಿ ಅಲ್ಲ, ಜಾನೆ ಅಲ್ಲವನು. ಅನುವಾದ: ಪ್ರಣಯಿ ಹಾಗೂ ಪ್ರಣಯಿನಿಯರ ಪ್ರೇಮರಸವು ಸಮ ಪ್ರಮಾಣದಾಗಿರುತ್ತದೆ ಎಂದು ಋಷಿವರ್ಮ ಭರತಮುನಿಯು ಹೇಳಿದ್ದಾನೆ. ಆದರೆ ನನ್ನ ವೃಂದಾವನದ ಪ್ರೇಮ ಲೀಲೆಗಳ ರಸಗಳನ್ನು ಆತ ಬಲ್ಲವನಲ್ಲ. ಮಾತಾಜಿ, ಥ್ಯಾಂಕ್ ಯು. ಇಲ್ಲಿ ಹರೇ ಕೃಷ್ಣ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಪ್ರಣಯ ಮಾಡುವಾಗ ಪ್ರಣಯಿ ಮತ್ತು ಪ್ರಣಯಿನಿಯರ ಪ್ರೇಮರಸ ಇಬ್ರು ಸಮವಾಗಿರುತ್ತದೆ ಅಂತ ಹೇಳ್ತಾರೆ. ಯಾರು? ಋಷಿ ಭರತ ಮುನಿ ಹೇಳಿದ್ದಾರೆ. ಆದ್ರೆ ಈ ವೃಂದಾವನದ ಪ್ರೇಮಲೀಲೆ ರಸಗಳಿಗೆ ಅವನೇನು ಅವರಿಗೆ ತಿಳಿದಿದೆ? ನನ್ನನ್ನು ನೋಡಿಯೇ ಆ ರಾಧೆ ಅಷ್ಟೊಂದು ಪ್ರಣಯದಲ್ಲಿ ತುಂಬಿರ್ತಾಳೆ, ಎಲ್ಲವನ್ನೂ ಮರ್ತಿರ್ತಾಳೆ, ಅವಳದೇ ಅದು ಶ್ರೇಷ್ಠ ಅಂತ ಕೃಷ್ಣ ಭಾವಿಸ್ತಾನೆ. ಇದು ಹೇಗೆ ಎಂಬುದು ಅವನಿಗೆ ಗೊತ್ತಿಲ್ಲ. ಭಾವಾರ್ಥ: ಋಷಿವರ್ಯ ಭರತ ಮುನಿ ಅಂತ ನುರಿತ ಕೋಕಶಾಸ್ತ್ರ ಪಂಡಿತರು ಹೇಳುವ ಪ್ರಕಾರ, ಓದ್ಲಿಲ್ಲ ಮಾತಾಜಿ, ಲೌಕಿಕ ಸುರತ ಕ್ರಿಯೆಯಲ್ಲಿ ಗಂಡು ಹೆಣ್ಣು ಇಬ್ಬರು ಒಂದೇ ಮಟ್ಟದ ಸುಖವನ್ನು ಅನುಭವಿಸುತ್ತಾರೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿನ ಸಂಬಂಧಗಳಾದರೂ ತೀರಾ ಬೇರೆ ತೆರನದಾಗಿರುತ್ತದೆ. ಆದರೆ ಇದು ಲೌಕಿಕ ಕೋಕಶಾಸ್ತ್ರ ಪಂಡಿತರಿಗೆ ತಿಳಿದಿರುವ ವಿಷಯವಲ್ಲ. ಈಗ ಈ ಒಂದು ಪ್ರಣಯದ ವಿಷಯ ಎಲ್ಲ ಬರೆಯುವವರು ತುಂಬಾ ತಿಳಿದವರು ನಾವು ಆ ವಿಷಯದಲ್ಲಿ ಅಂತ ನೆನೆಸಿರುತ್ತಾರೆ. ಆದ್ರೆ ಅವ್ರಿಗೆ ಏನ್ ಗೊತ್ತು, ಗಂಡು ಹೆಣ್ಣು ಇಬ್ರು ಒಂದೇ ತರ ಇರ್ತಾರೆ ಈ ಪ್ರಣಯದಲ್ಲಿ ಅಂತ ನೆನೆಸಿದ್ರೆ, ನಮ್ಮ ಈ ಆಧ್ಯಾತ್ಮಿಕದ ವಿಷಯವೇ ಬೇರೆ, ಈ ಲೌಕಿಕರದ್ದೇ ಬೇರೆ. ಆ ಆಧ್ಯಾತ್ಮಿಕ ವಿಷಯವನ್ನು ಇವರು ಆ ಆಧ್ಯಾತ್ಮಿಕ ವಿಷಯದ ಪ್ರಣಯವನ್ನು ಇಲ್ಲಿ ಇರುವ ಲೌಕಿಕರು ಹೇಗೆ ಬಲ್ಲರು? ಅವರಿಗೆ ಖಂಡಿತ ತಿಳಿಯುವ ವಿಷಯ ಇದಲ್ಲ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಶ್ಲೋಕ 258. ಅನ್ಯೇರ ಸಂಗಮೇ ಅಮಿಯತ ಸುಖ ಪಾಯಿ ತಾಹಾ ಹೈತೆ ರಾಧಾ ಸುಕರ್ಷತ ಅಧಿಕಾಯಿ. ಓದಿಸಿ.
ಹರೇ ಕೃಷ್ಣ. ಗೀತಾ ಆರ್ ಕೋಡಿಕಲ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅನ್ಯೇರ ಸಂಗಮೇ ಅಮಿಯತ ಸುಖ ಪಾಯಿ, ತಾಹ ಹೈತೆ ರಾಧಾ ಸುಖ ಶತ ಅಧಿಕಾಯಿ. ಅನ್ಯೇರ ಇತರರು, ಸಂಗಮೆ ಕೂಡುವುದರಿಂದ, ಅಮಿ ನಾನು, ಯತ ಎಲ್ಲ, ಸುಖ ನಲಿವು, ಪಾಹಿ ಇಳಿಸುವ, ತಾಹ ಐತೆ ಅದಕ್ಕಿಂತ, ರಾಧಾ ಸುಖ ರಾಧಾರಾಣಿಯ ಸಂಘದಲ್ಲಿ ಪಡೆದ ಸುಖ. ಇದು ಕಾಣಿಸ್ತಿಲ್ಲ ಮಾತಾಜಿ. ಅಧಿಕಾಯಿ ಕಾಣಿಸ್ತಿಲ್ವಾ ಮಾತಾಜಿ? 100 ಪಟ್ಟು, ಅಧಿಕಾಯಿ ಹೆಚ್ಚಿನದು. ಅನುವಾದ: ರಾಧಾರಾಣಿಯನ್ನು ನೋಡಿದಾಗ ನನಗಾಗುವ ಸಂತೋಷವು ಇತರರನ್ನು ಕಂಡಾಗ ನಾನು ಅನುಭವಿಸುವ ಸಂತೋಷಕ್ಕಿಂತ 100 ಪಟ್ಟು ಅಧಿಕವಾದದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಇಲ್ಲಿ ಏನ್ ಹೇಳ್ತಾರಂದ್ರೆ, ರಾಧಾರಾಣಿಯನ್ನು ನೋಡಿದಾಗ ನನಗಾಗುವ ಸಂತೋಷವು ಇತರರನ್ನು ಕಂಡಾಗ ನಾನು ಅನುಭವಿಸುವ ಸಂತೋಷಕ್ಕಿಂತ 100 ಪಟ್ಟು ಅಧಿಕವಾದದ್ದು. ಈಗ ನಮ್ಗೊಬ್ರು ಪ್ರಿಯರಿದ್ರೆ ಎಷ್ಟೋ ಜನಸಂಖ್ಯೆ ಸೇರಿರ್ಲಿ, ಆದ್ರೆ ಅದು ನಮ್ಗಷ್ಟು ಖುಷಿ ಕೊಡಲ್ಲ. ನಮ್ಮ ಪ್ರಿಯರು ಯಾರಾದ್ರೂ ಕಂಡ್ರೆ ನಮ್ಮ ಮುಖ ಅರಳುತ್ತೆ, ಅಂದ್ರೆ ಅಷ್ಟು ಖುಷಿ ಆಗುತ್ತೆ. ಅವರು ಯಾಕೆ ಬಂದಿಲ್ಲ ಅಂತ ಹುಡುಕ್ತೀವಿ. ಅದೇ ಈಗ ರಾಧೆಯನ್ನು ನೋಡಿದ ತಕ್ಷಣ ಬಾಕಿಯವರನ್ನು ನೋಡಿದಕ್ಕಿಂತ 100 ಪಟ್ಟು ನನಗೆ ಅಧಿಕವಾಗಿ ಸಂತೋಷವಾಗುತ್ತೆ ಅಂತ ಕೃಷ್ಣ ಇಲ್ಲಿ ಹೇಳ್ತಾನೆ. ಶ್ಲೋಕ 259. ನಿರ್ಧೂತಾಮೃತ ಮಾಧುರಿ ಪರಿಮಳ ಕಲ್ಯಾಣಿ ಬಿಂಬಾದರೋ, ವಕ್ರಂ ಪಂಕಜ ಸೌರಭಂ ಕುಹರಿತ ಶ್ಲಾಘಾಬೀದಸ್ಥೇ ಗಿರ, ಅಂಗಂ ಚಂದನ ಶೀತಲಂ ಧನೂರ್ ಇಯಂ ಸೌಂದರ್ಯ ಸರ್ವಸ್ವಭಾಕ್, ತ್ವಾಂ ಅಸಾಧ್ಯ ಮಮೇದಂ ಇಂದ್ರಿಯ ಕುಲಂ ರಾಧೆ ಮುಹುರ್ಮೋದತೆ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 258 ಅಲ್ವಾ ಮಾತಾಜಿ? 258. ಮಾತಾಜಿ ನಂಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಮಾತಾಜಿ, ಶಬ್ದಗಳ ಅರ್ಥ ಓದ್ಲಾ ಮಾತಾಜಿ? ಸರಿ, ನಾವೊಂದ್ಸಲಿ ಓದ್ತೀನಿ. ನಾನು ಓದ್ಲಾ ಮಾತಾಜಿ? ನಿರ್ಧೂತಾಮೃತ ಮಾಧುರಿ ಪರಿಮಳ ಕಲ್ಯಾಣಿ ಬಿಂಬಾದರೋ, ವಕ್ತ್ರಂ ಪಂಕಜ ಸೌರಭಂ ಕುಹರಿತ ಶ್ಲಾಘಾಭಿದಸ್ತೆ ಗಿರಃ, ಅಂಗಂ ಚಂದನ ಶೀತಲಂ ತನುರಿಯಂ ಸೌಂದರ್ಯ ಸರ್ವಸ್ವಭಾಕ್, ತ್ವಾಂ ಆಸಾದ್ಯ ಮಮೇದಂ ಇಂದ್ರಿಯ ಕುಲಂ ರಾಧೆ ಮುಹುರ್ಮೋದತೆ. ಪದಾರ್ಥ ಓದಿ ಮಾತಾಡಿ. ನಿರ್ಧೂತ ಸೋಲಿಸುತ್ತದೆ, ಅಮೃತ ಮಕರಂದದ, ಮಾಧುರಿ ಸವಿಯು, ಪರಿಮಳ ಅದರ ಕಂಪು, ಕಲ್ಯಾಣಿ ಹೇ ಬಹು ಮಂಗಳಕರವಾದವಳೆ, ಬಿಂಬಧರ ಕೆಂಪು ತುಟಿಗಳು, ವಕ್ತ್ರಂ ಮುಖ, ಪಂಕಜ ಸೌರಭಂ ಕಮಲ ಪುಷ್ಪದಂತಹ ಸೌರಭವುಳ್ಳ, ಕುಹರಿತ ಕೋಗಿಲೆಗಳ ಕೂಜನ, ಶ್ಲಾಘ ಹೆಮ್ಮೆ, ಬಿಧ ಸೋಲಿಸುವ, ತೇ ನಿನ್ನ, ಗಿರ್ಹ ಪದಗಳು, ಅಂಗಂ ಕೈಕಾಲುಗಳು, ಚಂದನ ಶೀತಲಂ ಗಂಧದ ಚೂರ್ಣದಷ್ಟು ತಣ್ಣನೆಯ, ತನು ದೇಹ, ಇಯಂ ಈ ಸೌಂದರ್ಯ ರೂಪದ, ಸರ್ವಸ್ವಭಾಕ್ ಎಲ್ಲವನ್ನು ಪ್ರದರ್ಶಿಸುವ, ತ್ವಾಂ ನೀನು, ಅಸಾಧ್ಯ ಸವಿದು ನೋಡುವುದು, ಮಮ ನನ್ನ, ಇದಂ ಈ, ಇಂದ್ರಿಯ ಕುಲಂ ಸಕಲ ಇಂದ್ರಿಯಗಳು, ರಾಧೆ ಹೇ ಶ್ರೀಮತಿ ರಾಧಾರಾಣಿಯೇ, ಮುಹು ಮತ್ತೆ ಮತ್ತೆ, ಮೋದತೆ ಸಂತೋಷ ಪಡುತ್ತವೆ. ಅನುವಾದ: ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಪ್ರಿಯಳು ಮಂಗಳದಾಯಕಳು ಆದ ರಾಧಾರಾಣಿಯೇ, ನಿನ್ನ ದೇಹವು ಸಕಲ ಸೌಂದರ್ಯದ ಮೂಲ, ಕೆಂದುಟಿಗಳು ಚಿರಂತನ ಸವಿಯುಳ್ಳ ಗುಣಕ್ಕಿಂತ ಮೃದುವಾಗಿವೆ, ಮುಖವಾದರೂ ಕಮಲ ಪುಷ್ಪದ ಸೌರಭವನ್ನು ಪಡೆದಿದೆ. ನಿನ್ನ ಸವಿನುಡಿಗಳು ಕೋಗಿಲೆಯ ಕೂಜನವನ್ನು ಮೀರಿಸುತ್ತದೆ ಮತ್ತು ನಿನ್ನ ಅಂಗಾಂಗಗಳು ಗಂಧ ಚೂರ್ಣಕ್ಕಿಂತ ಹೆಚ್ಚು ತನುಪನ್ನು ನೀಡುತ್ತವೆ. ಮನೋಹರವಾದ ಗುಣಗಳಿಂದ ಅಲಂಕೃತಳಾದ ನಿನ್ನೊಡನೆ ರಮಿಸಿದಾಗ ನನ್ನ ಲೋಕೋತ್ತರ ಇಂದ್ರಿಯಗಳು ಹರ್ಷೋನ್ಮಾದದಿಂದ ತುಂಬಿ ಹರಿಯುತ್ತವೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ ಭಾವಾರ್ಥ ಇದೆಯಾ? ಅನುವಾದ ಮಾತ್ರನಾ? ಅಲ್ಲ, ಭಾವಾರ್ಥ ಇದೆ ಅಲ್ಲ ಮಾತಾಜಿ ಓದ್ಲಿಕ್ಕೆ. ಭಾವಾರ್ಥ ಓದಿ ಮತ್ತೆ. ಭಾವ One line.
ರಾಧಾರಾಣಿಯ ಮುಖಚಹರೆಯನ್ನು ರೂಪ ಗೋಸ್ವಾಮಿ ಅವರು ವಿವರಿಸುವುದು ಮೇಲಿನಂತೆ. ಹರೇ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮೇಲ್ಗಡೆ 2 ಲೈನ್ ಮಾತು, ಹಾ. ಮೇಲ್ಗಡೆ 2 ಲೈನ್. ಸಾರಿ ಮಾತಾಜಿ, ಸಾರಿ. ಈ ಮಾತುಗಳು ಕೃಷ್ಣನು ರಾಧೆಗೆ ಹೇಳಿದವುಗಳಾಗಿವೆ. ಪ್ರಸ್ತುತ ಶ್ಲೋಕವು ಶ್ರೀಲ ರೂಪ ಗೋಸ್ವಾಮಿಯವರ ಲಲಿತ ಮಾಧವ 9.9 ಎನ್ನುವ ಕೃತಿಯಲ್ಲಿ ಬರುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ನನ್ನ ಪ್ರಿಯಳು ಮಂಗಳದಾಯಕಳೂ ಆದ ರಾಧಾರಾಣಿಯೇ, ನಿನ್ನ ದೇಹವು ಸಕಲ ಸೌಂದರ್ಯದ ಮೂಲ. ಎಲ್ಲಿ ಪ್ರೀತಿ ಇರುತ್ತೋ, ಎಲ್ಲಿ ಒಲವು ಇರುತ್ತೋ ಅಲ್ಲಿ ಇದೆಲ್ಲ ಬರುತ್ತೆ. ಅದು ಅವಳೆಂತಂದ್ರೆ ಅಷ್ಟೊಂದು ಅವಳು ಹೇಳ್ತಾಳಲ್ಲ, ನೀನ್ ನನ್ನ ಕಾಲಿನ ಪಾದದಲ್ಲಿ ಬೇಕಾದ್ರೆ ಹಾಕಿ ತುಳಿ. ಅವಳಿಗೆ ಅವನ ಮೇಲೆ ಕೋಪನೇ ಬರೋಲ್ಲ, ಏನು ಮಾಡಿದ್ರು ಕೋಪನೇ. ಅಂದ್ರೆ ಅವಳು ಅಂತರಂಗ ಶಕ್ತಿ, ಅವನ ಅಂತರಂಗ ಶಕ್ತಿ. ಅಂತ ಒಂದು ರಾಧಾರಾಣಿ, ಅವಳ ದೇಹ ಸಕಲ ಸೌಂದರ್ಯದ ಮೂಲ. ಎಲ್ಲದಕ್ಕೂ ಅವಳು ಶರಣಾಗಿರ್ತಾಳೆ ಕೃಷ್ಣನಿಗೆ. ಎಂದುಟಿಗಳು ಚಿರಂತನ ಸವಿಯುಳ್ಳ ಗುಣಕ್ಕಿಂತ ಮೃದುವಾಗಿದೆ. ಅವಳ ತುಟಿಗಳು ಅಷ್ಟೊಂದು ಮೃದು. ಮುಖನೋ ಅಂದ್ರೆ ಅಲ್ಲಿ ಎಲ್ಲ ಪ್ರೀತಿದ ಒಂದು ಅವಾಗ ನೀನ್ ಕೃಷ್ಣ ಹೇಳ್ತಾ ಇದ್ದಾನೆ, ನಮ್ಗೆ ಪ್ರೀತಿ ಇದ್ದಲ್ಲಿ ಮತ್ತೆ ಆ ಗುಣವು ಇದ್ದಲ್ಲಿ, ಆ ಪ್ರೀತಿ ಒಲಿಯುವಂತ ಗುಣ ಇರ್ಬೇಕು ಯಾರಿಗಾದ್ರೂ. ಅದು ಇದ್ರೆ ಅದು ಅಲ್ಲಿ ಅವರು ಇದೆಲ್ಲ ಆಗುತ್ತೆ. ಮೃದುವಾಗಿದೆ. ಮುಖವೋ ಕಮಲ ಪುಷ್ಪದ ಸೌರಭವನ್ನು ಪಡೆದಿದೆ. ಆ ಮುಖ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅಂದ್ರೆ ಅಷ್ಟೊಂದು ರಾಧೆ ಕೃಷ್ಣನನ್ನು ಆವರಿಸಿದಾಳೆ. ನಿನ್ನ ಸವಿನುಡಿಗಳು ಕೋಗಿಲೆಯ ಕೂಜನವನ್ನು ಮೀರಿಸ್ತದೆ. ನೀನೊಂದು ಮಾತಾಡುದಾದ್ರೆ ಆ ಕೋಗಿಲೆ ಎಂತ ಎಲ್ಲ ಹಕ್ಕಿಗಳಿಂದ ಆ ಕೋಗಿಲೆ ಹಕ್ಕಿಯ ಸ್ವರ ಹೇಗಿದೆ, ಅದಕ್ಕಿಂತ ನಿನ್ನ ಸ್ವರ ಚೆನ್ನಾಗಿದೆ. ಮತ್ತು ನಿನ್ನ ಅಂಗಾಂಗಗಳು ಗಂಧ ಚೂರ್ಣಕ್ಕಿಂತ ಹೆಚ್ಚು ತುಣುಪನ್ನು ನೀಡುತ್ತದೆ. ಆ ಗಂಧದ ಪರಿಮಳ ಮೈಗೆ ಹಚ್ಚಿ ಅದು ಎಷ್ಟೊಂದು ಇದು ಇಂಪು ಕೊಡುತ್ತೆ ನಮ್ಗೆ, ಕಿವಿಗೆ ಆಗ್ಲಿ ಮೂಗಿಗೆ ಅಷ್ಟೊಂದು ಪರಿಮಳ ಕೊಡುತ್ತದೆ. ಮನೋಹರವಾದ ಗುಣಗಳಿಂದ ಇದಕ್ಕಿಂತ ಎಲ್ಲ ಅಂದ್ರೆ ಅವಳ ಆ ಒಂದು ಗುಣ ಕೃಷ್ಣನನ್ನು ಕಟ್ಟಿ ಹಾಕಿದೆ. ಮನೋಹರವಾದ ಗುಣಗಳಿಂದ ಅಲಂಕೃತಳಾದ ನಿನ್ನೊಡನೆ ರಮಿಸಿದಾಗ ನನ್ನ ಲೋಕೋತ್ತರ ಇಂದ್ರಿಯಗಳು ಹರ್ಷೋನ್ಮಾದದಿಂದ ತುಂಬಿ ಹರಿಯುತ್ತದೆ. ನಿನ್ನ ಈ ಗುಣಗಳಿಂದ ನಾನು ನಿನ್ನೊಡನಿರುವಾಗ ಆನಂದವಾದ ಸವಿಯನ್ನು ನಾವು ಸವಿಯುತ್ತಿದ್ದೇನೆ. ಅಂದ್ರೆ ಈ ನನ್ನ ಎಲ್ಲಾ ಇಂದ್ರಿಯಗಳು ಅಷ್ಟು ಸಂತೋಷವನ್ನು ಪಡೀತಾ ಇದೆ ಅಂತ ಹೇಳ್ತಾನೆ. ಭಾವಾರ್ಥ, ಈ ಮಾತುಗಳು ಕೃಷ್ಣನು ರಾಧೆಗೆ ಹೇಳಿದವುಗಳಾಗಿದೆ. ಅವನು ಅವಳನ್ನ ಅದೆಷ್ಟು ಪ್ರೀತಿಸ್ತಿದ್ದ, ಅವಳ ಗುಣ ಅದು ಎಂಥದ್ದಾಗಿರ್ಬೇಕು. ಪ್ರಸ್ತುತ ಶ್ಲೋಕವು ಶ್ರೀಲ ರೂಪ ಗೋಸ್ವಾಮಿಯವರು ಲಲಿತ ಮಾಧವ ಎಂಬ ಕೃತಿಯಲ್ಲಿ ಇದನ್ನು ಹೇಳಿದ್ದಾರೆ. ಅಲ್ಲಿ ಇದು ಬರ್ತಾ ಇದೆ ಅವಳ ಒಂದು ಹೊಗಳಿಕೆ, ಕೃಷ್ಣನ ಒಂದು ಭಾವನೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಶ್ಲೋಕ 260. ರೂಪೇಕಂ ಸಹರಸ್ಯ ಲುಬ್ಧ ನಯನಾಂ ಸ್ಪರ್ಶಿ ಅಹ್ರಶತ್ವಚಂ ವಾಣ್ಯಾಂ ಉತ್ಖಲಿತ ಶ್ರುತಿಂ ಪರಿಮಳೇ ಸಂಹೃಷ್ಟ ನಾಸಾಘಟಾಂ ಅರಛದ್ರಸಾನಾಂ ಕಿಲಾದರ ಪುಟೆ ನ್ಯಾ ಇಂಜನ್ ಮುಖಾಂಬೋರುಹಾಂ ದಂಬೋದೀರ್ಣ ಮಹಾಧೃತಿಂ ಬಹಿರ್ ಅಪಿ ಪ್ರೋದ್ಯದ್ ವಿಕಾರಾಂಕುಲಾಂ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಒಮ್ಮೆ ಓದಿ, ಚೆನ್ನಾಗಾಗುತ್ತೆ. ರೂಪೇ ಕಂಸಹರಸ್ಯ ಲುಬ್ಧನಯನಾಂ ಸ್ಪರ್ಶೆ ತಿಹೃಷ್ಕೃತ್ವಚಂ ವಾಣ್ಯಂ ಉತ್ಕಲಿತಶ್ರುತಿಂ ಪರಿಮಳೇ ಸಂಹೃಷ್ಟನಾಸಾಪುಟಾಂ ಆರಚ್ಯದ್ರಸನಾಂ ಕಿಲ ಧರಾಪುಟೇ ನ್ಯಂಜನ್ ಮುಖಾಂಬೋರುಹಾಂ ದಂಬೋದ್ಕೀರ್ಣ ಮಹಾಧೃತಿಂ ಬಹಿರಪಿ ಪ್ರೋದ್ಯಾದ್ ವಿಕಾರಾಕುಲಂ. ಭವ್ಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರೂಪೇ ಕಂಸಹರಸ್ಯ ಲುಬ್ಧಾನಯನಂ ಸ್ಪರ್ಶೆ ಅತಿರುಷ್ಕೃತ್ವಚಂ ವಾಣ್ಯಂ ಉತ್ಕಲಿತ ಶ್ರುತಿಂ ಪರಿಮಳೇ ಸಂಹೃಷ್ಟಾ ನಾಸಾಪುಟಾಂ ಅರಜ್ಯದ್ರಸನಾಂ ಕೀಲಾದರ ಪುಟೆ ನ್ಯಾಗ್ನಿನ್ ಮುಖಾಮೋಚರುಹ ದಂಬೋದೀರ್ಣ ಮಹಾಧೃತಿಂ ಬಹಿರ್ ಅಪಿ ಪ್ರೋದದ್ ವಿಕಾರಕುಲಾಂ. ಪದಾರ್ಥ
ರೂಪೆ ಸೌಂದರ್ಯದಲ್ಲಿ ಕಂಸಹರಸ್ಯ ಕಂಸವೈರ್ಯಾದ ಕೃಷ್ಣನ ಲುಬ್ಧ ಸೆರೆಸಿಕ್ಕ ನಯನಾಂ ಕಣ್ಣುಗಳು ಸ್ಪರ್ಶೆ ಮುಟ್ಟುವಿಕೆಯಿಂದ ಅತಿರುತ್ಯತ್ ಅತ್ಯಂತ ಹರ್ಷಿತ ತ್ವಚಂ ಯಾರ ಚರ್ಮವು ವಾಣ್ಯಂ ಸ್ವರ ಕಂಪನದಲ್ಲಿ ಉತ್ಕಲಿತ ತೀವ್ರ ಕಾತರ ಶ್ರುತಿಂ ಯಾರ ಕಿವಿಗಳು ಪರಿಮಳೆ ಕಂಪಿನಲ್ಲಿ ಸಂಮೃಷ್ಟ ಸುಖದಿಂದ ಅಪವೃತವಾಗಿ ನಾಸಾಪುಟಾಂ ಯಾರ ಮೂಗಿನ ಹೊಳ್ಳೆಗಳು ಆರಜ್ಯತ್ ಸಂಪೂರ್ಣ ರೀತಿಯಲ್ಲಿ ಆಕರ್ಷಿತವಾಗಿ ರಸನಾಂ ಯಾರ ನಾಲಿಗೆಯ ಕಿಲ ಹೇಳುವುದೇನಿದೆ ಅದರ ಪುಟೆ ತುಟಿಗಳಿಗೆ ನ್ಯಾಜ್ಞತ್ ಬಾಗುವುದು ಮುಖ ಯಾರ ವದನವು ಅಂಬರುಹಾಂ ಕಮಲ ಪುಷ್ಪದಂತೆ ದಂಬೆ ಹೆಮ್ಮೆಯಿಂದ ಉದ್ಗೀರ್ಣ ಅಭಿವ್ಯಕ್ತಿಸುವುದು ಮಹಾಧೃತಿಂ ಬಹು ತಾಳ್ಮೆಯಿಂದ ಬಹಿಂ ಹೊರನೋಟಕ್ಕೆ ಅಪಿ ಆದರೂ ಪ್ರೋದ್ಯತ್ ಅಭಿವ್ಯಕ್ತಿಸುವುದು ವಿಕಾರ ಪರಿವರ್ತನೆಗಳು ಆಕುಲಾಂ ತುಂಬಿ ಬಂದು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕೃಷ್ಣನ ಸೌಂದರ್ಯದಿಂದ ಆಕೆಯ ಕಣ್ಣುಗಳು ಮಂತ್ರಮಗ್ಧವಾಗಿವೆ. ಕೃಷ್ಣನು ಅವಳನ್ನು ಸ್ಪರ್ಶಿಸಿದಾಗ ಆಕೆಯ ದೇಹವು ಹರ್ಷದಿಂದ ರೋಮಾಂಚಿತವಾಗುತ್ತದೆ. ಅವನ ಮಧುರ ಸ್ವರಕ್ಕೆ ಆಕೆಯ ಕಿವಿಗಳು ಆಕರ್ಷಿತವಾಗುತ್ತವೆ. ಅವನ ಮೈಯ ಕಂಪಿನಿಂದ ಆಕೆಯ ನಾಸಿಕಾಗ್ರದ ಹೊಳ್ಳೆಗಳು ಮಾಟಕ್ಕೊಳಪಟ್ಟವಂತಾಗುತ್ತವೆ ಮತ್ತು ಅವನ ಮೃದುತಲ ತುಟಿಗಳ ಮಾಧುರ್ಯವನ್ನು ಹೀರಲು ಆಕೆಯ ನಾಲಿಗೆಯು ಚಡಪಡಿಸುತ್ತದೆ. ಸ್ವನಿಯಂತ್ರಣವನ್ನು ನಟನೆಯಲ್ಲಿ ಮಾತ್ರ ತೋರುತ್ತಾ ಆಕೆಯು ತನ್ನ ಕಮಲ ಸದೃಶವಾದ ಮುಖವನ್ನು ನೆಲಕ್ಕೆ ಬಾಗಿಸುತ್ತಾಳೆ. ಆದರೆ ಕೃಷ್ಣನಲ್ಲಿ ಆಕೆಗಿರುವ ನೈಜ ಪ್ರೇಮದ ಬಾಹ್ಯ ಚಹರೆಗಳನ್ನು ತೊರೆದೇ ಇರುವುದು ಆಕೆಗೆ ಸಾಧ್ಯವಾಗುತ್ತಿಲ್ಲ. ಭಾವಾರ್ಥ: ರಾಧಾರಾಣಿಯ ಮುಖ ಚಹರೆಯನ್ನು ರೂಪ ಗೋಸ್ವಾಮಿಯವರು ವಿವರಿಸುವುದು ಮೇಲಿನಂತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಪ್ರಣಯ ಮತ್ತು ಪ್ರಣಯಿನಿಯರ ಒಂದು ಸೌಂದರ್ಯವನ್ನು ಹೇಳ್ತಾರೆ. ಒಬ್ಬ ಭಕ್ತನಿಗೆ ಸಮೇತ, ಈಗ ಭಕ್ತ ತುಂಬಾ ಕೃಷ್ಣನನ್ನು ನೆನೆಯುವಾಗ ಅವನು ಹತ್ತಿರ ಬಂದಾಗೆ ರೋಮಾಂಚನ ಆಗುತ್ತೆ. ಒಂಥರ ಆ ಗಂಧ ಮೂಗಿನಲ್ಲಿ ಒಂಥರ ಪರಿಮಳ ಬರುತ್ತೆ. ದೇವರದು ತುಂಬಾ ದೇವರಲ್ಲಿ ಲೀನವಾಗಿ ಭಕ್ತಿ ಮಾಡಿದ್ರೆ ಯಾವುದೋ ಒಂದು ಪರಿಮಳ ಬರುತ್ತೆ. ಆವಾಗ ಇವರಿಗೆ ಏನಾಗುತ್ತೆ, ಆ ಲೋಕದಲ್ಲೇ ಅವರಿರಲ್ಲ. ಇದು ಭಕ್ತರದು. ಆದ್ರೆ ಆ ಪ್ರಣಯಿಯರ್ದು ಹೇಗಿರ್ಬೇಡ. ಅಲ್ಲದೆ ಅವಳ ಅಂತರಂಗ ಶಕ್ತಿ, ಅವನ ಅಂತರಂಗ ಶಕ್ತಿ, ಅವನು ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅವಳು ಇರುವುದೇ ಅವನಿಗೆ ಸಂತೋಷ ಕೊಡುತ್ತೆ. ಅಂಥ ಕೃಷ್ಣನ ಸೌಂದರ್ಯ, ಆ ಆಕೆಯ ಕಣ್ಣುಗಳು ಅವನನ್ನು ನೋಡಿದ್ರೆ ಅವಳು ಒಂಥರ ಮತಿಗೆಟ್ಟವಳೆಂದು ಮಂತ್ರಮುಗ್ಧಳಾಗ್ತಾಳೆ. ಇನ್ಯಾವುದು ಕಾಣೋದಿಲ್ಲ ಅವಳಿಗೆ. ಆ ಕೃಷ್ಣನ ಒಂದು ದಿವ್ಯ ರೂಪ ಮಾತ್ರ ಕಾಣುತ್ತೆ. ಕೃಷ್ಣನು ಅವಳನ್ನು ಸ್ಪರ್ಶಿಸಿದಾಗ, ಹತ್ತಿರ ಬಂದು ಎಲ್ಲ ಮುಟ್ಟಿದಾಗ ಆ ದೇಹ ಹೇಗಾಗುತ್ತೆ ಅಂದ್ರೆ ರೋಮಾಂಚನಗೊಳ್ಳುತ್ತದೆ. ಅಷ್ಟೊಂದು ಅವಳು ಪ್ರೇಮದಲ್ಲಿ ತುಂಬಿದಾಳೆ. ಅವನ ಮಧುರ ಸ್ವರಕ್ಕೆ ಆಕೆಯ ಕಿವಿಗಳು ಆಕರ್ಷಿತವಾಗುತ್ತದೆ. ಇನ್ನು ಯಾವುದು ಅವಳಿಗೆ ಈ ಭೂಮಿಯಲ್ಲಿ ಯಾವುದು ಕೇಳಿಸುವುದಿಲ್ಲ, ಯಾವುದು ಕಾಣೋದಿಲ್ಲ. ಅಂತಹ ಒಂದು ಆಕರ್ಷಣೆ ಅವಳಿಗೆ ಆಗುತ್ತೆ. ಅವನ ಮೈಯ ಕಂಪು ಅವಳ ಇಡೀ ದೇಹವನ್ನು ನಡಗಿಸುತ್ತೆ. ಅಂದ್ರೆ ಅಂತ ಒಂದು ಆಕರ್ಷಣೆಗೆ ಒಳಗಾಗ್ತಾಳೆ ಅವಳು, ಅಯಸ್ಕಾಂತದಂಗೆ. ಮತ್ತು ಅವನ ಈ ತುಟಿಗಳು ಹತ್ತಿರ ಬಂದಾಗ ಇವಳಿಗೆ ಅದೇನು ತಾನು ಎಲ್ಲಿದ್ದೇನೆಂಬುದೇ ಗೊತ್ತಿಲ್ಲ. ಅವಳು ತನ್ನ ಒಂದು ನಿಯಂತ್ರಣವನ್ನೇ ಕಳೆದುಕೊಳ್ತಾಳೆ. ಆದ್ರೆ ನಟನೆಯಲ್ಲಿ ತೋರಿಸ್ಬಾರ್ದು, ನಾನು ಸ್ಥಿರವಾಗಿದ್ದೇನೆ ಅಂತ ತೋರ್ಸಕ್ಕೆ ನೋಡ್ತಾಳೆ. ಅದು ಸಾಧ್ಯ ಆಗುದಿಲ್ಲ. ಇದು ನೈಜ ಪ್ರೇಮದ ಒಂದು ಚಹರೆಯನ್ನು ಅವಳಿಗೆ ಅದನ್ನು ತೋರಿಸಲಿರಕ್ಕೆ ಆಗುವುದೇ ಇಲ್ಲಂತೆ. ಅವಳ ಕಮಲದಂತ ಮುಖ ನೆಲ ನೋಡ್ತಾ ಇರುತ್ತೆ. ಅಂದ್ರೆ
ಕಮಲ ಸದೃಶವಾದ ಮುಖವನ್ನು ನೆಲಕ್ಕೆ ಬಾಗಿಸ್ತಾಳೆ. ಅಂದ್ರೆ ಅಲ್ಲಿ ಸಂತೋಷ, ಹರ್ಷ, ಸಂತೋಷ, ಎಲ್ಲವೂ, ನಾಚಿಗೆ, ಸಂತೋಷ ಎಲ್ಲ ಇರುತ್ತೆ. ಕೃಷ್ಣನು ಬೇಕೆಂಬ ಒಂದು ಭಾವನೆ, ಆಕೆಗಿರುದ ನೈಜ ಪ್ರೇಮ ಅಲ್ಲಿ ಅವಳಲ್ಲಿ ಆಗ ಕಾಣಿಸುತ್ತೆ. ಈ ರಾಧಾ ರಾಣಿಯ ಈ ಮುಖದ ಒಂದು ಭಾವವನ್ನು ಈ ರೂಪ ಗೋಸ್ವಾಮಿ ಹೀಗೆ ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಶ್ಲೋಕ 261. ತಾತೆ ಜಾನಿ ಮೋತೆ ಅಛೆ ಖೋನ ಏಕ ರಸ, ಅಮಾರ ಮೋಹಿನಿ ರಾಧಾ ತಾರೆ ಖರೆ ವಶ. ताते जानी मोते आचे कोना एक रस, हमारा मोहिनी राधा तारे करे वश. ರೀನಾ ಮಾತಾಜಿ ಓದ್ತೀರಾ ಮಾತಾಜಿ? ರೀನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 261 ಮಾತಾಜಿ. ತಾತೆ ಜಾನಿ ಮೋತೆ ಆಚೆ ಖೋನ ಏಕ ರಸ, ಹಮಾರ ಮೋಹಿನಿ ರಾಧಾ ತಾರಾ ಕರೆ ವಶ. ಹರೇ ಕೃಷ್ಣ. ಆಮ ಐತೆ ನನ್ನಿಂದ ರಾಧಾ ಶ್ರೀಮತಿ ರಾಧಾರಾಣಿಯ ಪಾಯ ಪಡೆಯುತ್ತಾಳೆ. ಏ ಯಾವುದೋ ಜಾತಿಯ ಒಂದು ಬಗೆಯ ಸುಖ, ನಲಿವು, ತಾಹ ಅದು ಆಸ್ವಾದಿತೆ ಸವಿಯಲು. ಮಾತಾಜಿ ಬೇರೆ ಓದ್ತಾ ಇದ್ದೀರಾ? 261. ಹೌದಾ ಮಾತಾಜಿ? ಮೇಲೆ ಇದೆ ತಾತೆ. ತಾತೆ ಇಲ್ಲ ಮಾತಾಜಿ ನನಗೆ ಕಾಣಿಸ್ತಾನೆ ಇಲ್ಲ ಮಾತಾಜಿ. 262 ಕಾಣಿಸ್ತಿದೆ. ಸ್ವಲ್ಪ ಕೆಳಗೆ. ಸರಿ ಸರಿ, ಹಾ ಓಕೆ ಮಾತಾಜಿ. ಓಕೆ. ತಾತೆ ಅಲ್ಲಿಂದ ಮುಂದೆ, ಜಾನಿ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ಮೋತೆ ನನ್ನಲ್ಲಿ, ಆಚೆ ಇದೆ, ಕೋನ ಯಾವುದೋ, ಏಕ ಒಂದು, ರಸ ಲೋಕೋತ್ತರ ಭಾವಪ್ರೇರಕ ಗುಣ, ಅಮಾರ ನನ್ನ, ಮೋಹಿನಿ ಮರುಳು ಮಾಡಿದವಳು, ರಾಧಾ ಶ್ರೀಮತಿ ರಾಧಾರಾಣಿ, ತಾರೆ ಆಕೆಯು ಕರೆ ವಶ ಮಾಡಿಕೊಳ್ಳುತ್ತಾಳೆ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಇದನ್ನೆಲ್ಲ ಪರಿಶೀಲಿಸಿದಾಗ ನನಗೆ ತೋರುವುದಿಷ್ಟು: ನನ್ನಲ್ಲಿರುವ ಯಾವುದೋ ಒಂದು ಅನಾಮಿಕ ರಸವು ನನ್ನನ್ನು ಮರುಳುಗೊಳಿಸಿರುವ ಶ್ರೀಮತಿ ರಾಧಾರಾಣಿಯ ಇಡೀ ಅಸ್ತಿತ್ವವನ್ನು ನಿಯಂತ್ರಿಸುತ್ತಿದೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಏನ್ ಹೇಳ್ತಾರೆ? ಹರೇ ಕೃಷ್ಣ. ಅಂದ್ರೆ ಇದನ್ನೆಲ್ಲ ನೋಡುವಾಗ ಏನಾಗುತ್ತೆ ಅಂದ್ರೆ, ಕೃಷ್ಣನಿಗಾಗುತ್ತೆ ನನ್ನಲ್ಲಿ ಯಾವುದೋ ಒಂದು ಗುಣ ಇವಳನ್ನು ಮರುಳುಗೊಳಿಸಿದೆ, ಹುಚ್ಚಳನ್ನಾಗಿ ಮಾಡಿಸಿದೆ. ಯಾವುದು ಅಂತ ಗೊತ್ತಿಲ್ಲ. ಇವಳ ಅಸ್ತಿತ್ವ, ಇವಳ ದೇಹವನ್ನೇ ಅದು ನಿಯಂತ್ರಿಸ್ತದೆ. ಇವಳಿಗೆ ತಾನು ಎಲ್ಲಿದ್ದೇನೆಂಬುದು ಗೊತ್ತೇ ಆಗೋದಿಲ್ಲ. ಅದು ಯಾವುದು, ಅವಳಿಗೆ ಇಷ್ಟು ಹುಚ್ಚು ಹಿಡಿಸಿದ ಈ ಒಂದು ವಿಷಯ ಯಾವುದು ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಾನೆ. ಶ್ಲೋಕ 262. ಆಮಾಹೈತೆ ರಾಧಾಪಾಯ ಏ ಜಾತಿಯ ಸುಖ, ತಾಹ ಅಸ್ವಾದಿತೆ ಅಮಿ ಸದಾ ಈ ಉನ್ಮುಖ. ಹರೇ ಕೃಷ್ಣ ಮಾತಾಜಿ. ಆಮಾಹೈತೆ ರಾಧಾಪಾಯ ಯೇ ಜಾತಿಯ ಸುಖ, ತಾಹ ಆಸ್ವಾದಿತೆ ಆಮಿ ಸದಾಯಿ ಉನ್ಮುಖ. ಚಿತ್ರಮೋಹಿನಿ ಮಾತಾಜಿ. ಚಿತ್ರಮೋಹಿನಿ ಮಾತಾಜಿ. ದಯಾನ್ವಿತ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ದಂಡವತ್ ಪ್ರಣಾಮ. 262. ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಉಂಟು. ಆಮೆ ಹೈತೆ ರಾಧಾ ಪಾಯೇ ಹೇ ಜಾಗತಿಯ ಸುಖ, ತಾಹ ಆಸ್ವಾದಿತೆ ಅಮಿ ಸಾಹಿ ಉನ್ಮುಲ್ಕ. ಅನುವಾದ: ಆಮೆ ಹೈತೆ ನನ್ನಿಂದ ರಾಧೆ ಶ್ರೀಮತಿ ರಾಧಾರಾಣಿಯು ಪಾಯ ಪಡೆಯುತ್ತಾಳೆ. ಹೇ ಯಾವುದು ಜಾತಿಯ ಒಂದು ಬಗೆಯ ಸುಖ, ನೆಲವು, ತಾಹ ಅದು ಆಸ್ವಾದಿತೆ ಸವಿಯಲು, ಆಮಿ ನಾನು, ಸದಾಹಿ ಯಾವಾಗಲೂ, ಉನ್ಮುಖ ಬಹಳ ಕಾತರ. ಅನುವಾದ ಶ್ರೀಲ ಪ್ರಭುಪಾದ್ ಕಿ ಜೈ. ರಾಧಾರಾಣಿಯು ನನ್ನಿಂದ
ಪಡೆಯುವ ಹರ್ಷ ಹೇಗಿರುತ್ತದೆ ಎಂಬುದನ್ನು ರುಚಿ ನೋಡಲು ನಾನು ಸದಾ ಕಾತುರನಾಗಿರುತ್ತೇನೆ. ಶ್ಲೋಕ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು. ಇಲ್ಲಿ ಅಂದ್ರೆ ರಾಧಾರಾಣಿಯು ಎಷ್ಟೊಂದು ಹರ್ಷ ಪಡ್ತಿದ್ದಾಳೆ. ಇದು ಹೇಗೆ ಸಾಧ್ಯ? ಇದನ್ನು ನಾನು ಅನುಭವಿಸ್ಬೇಕು, ಅವಳು ಈ ಪಡುವ ಸುಖವನ್ನು ನಾನು ಅನುಭವಿಸ್ಬೇಕು ಅಂತ ಕೃಷ್ಣ ತುಂಬಾ ಕಾತರನಾಗಿರ್ತಾನೆ ಅಂತ. ಹೇಗೆ ಇವಳು ಈ ರೀತಿ ಇಷ್ಟೊಂದು ಖುಷಿ ಪಡ್ತಾಳೆ? ನನ್ನ ನೋಡಿದ ತಕ್ಷಣ ಅವಳು ಆ ರೀತಿ ಒಂದು ಇದಾಗ್ತಾಳೆ, ಹೇಗೆ ಇದು ಅಂತ. ಶ್ಲೋಕ 263. ನಾನಾ ಯತ್ನ ಕರಿ ಅಮಿ ನಾರಿ ಅಸ್ವಾದಿತೆ ಸೇಯಿ ಸುಖ ಮಾಧುರ್ಯ ಗ್ರಾಣೆ ಲೋಭ ಬಾಡೆ ಚಿತ್ತೆ. ಹರೇ ಕೃಷ್ಣ. ನಾನಾ ಯತ್ನ ಕರಿಯಾಮಿ ನಾರಿ ಆಸ್ವಾದಿತೆ ಸೇಯಿ ಸುಖ ಮಾಧುರ್ಯ ಘ್ರಾಣೆ ಲೋಭ ಬಾಡೆ ಚಿತ್ತೆ. ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 263. ನಾನಾ ಯತ್ನ ಕರಿ ಹಾಮಿ ನಾರಿ ಆಸ್ವಾದಿತೆ ಸೇಯಿ ಸುಖ ಮಾಧುರ್ಯ ಗ್ರಾಣೆ ಲೋಭ ಬಾಡೆ ಚಿತೆ. ನಾನಾ ಬಗೆಯ ಯತ್ನ ಪ್ರಯತ್ನಿಸುವುದು, ಕರಿ ಮಾಡು, ಹಾಮಿ ನಾನು, ನಾರಿ ನಾನು ಸಮರ್ಥನಲ್ಲ, ಆಸ್ವಾದಿತೆ ಸವಿದು ನೋಡುವುದು, ಸೇಯಿ ಅದು, ಸುಖ ನಲಿವಿನ, ಮಾಧುರ್ಯ ಸವಿಯು, ಗ್ರಾಣೆ ಮೂಸಿ ನೋಡುವುದರಿಂದ, ಲೋಭ ಅಪೇಕ್ಷೆ, ಬಾಡೆ ವರ್ಧಿಸುತ್ತದೆ, ಚಿತ್ತೆ ಮನಸ್ಸಿನಲ್ಲಿ. ಅನುವಾದ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ನಾನು ಎಷ್ಟೇ ಪ್ರಯತ್ನಿಸಿದರೂ ಆ ಹರ್ಷವನ್ನು ಸವಿಯುವುದು ನನಗೆ ಸಾಧ್ಯವಾಗಿಲ್ಲ. ಆದರೆ ಆ ಸಂತೋಷದ ಸಿಹಿಯನ್ನು ನಾನು ಆಘ್ರಾಣಿಸಿದಾಗ ಅದನ್ನು ಸವಿದು ನೋಡಬೇಕೆಂಬ ನನ್ನ ಅಪೇಕ್ಷೆಯು ವರ್ಧಿಸುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಅವಳಿಗೆ ಬರುವ ಹರ್ಷ ನನ್ಗೆ ಬರುವುದಿಲ್ಲ. ಯಾಕೆ ಇದು ಹೀಗೆ? ಅವಳು ಯಾಕೆ ಈ ರೀತಿ ಸಂತೋಷದಲ್ಲಿದ್ದಾಳೆ ಅಂದ್ರೆ, ಅದನ್ನು ಆ ಸಿಹಿಯನ್ನು ನಾನು ಆಘ್ರಾಣಿಸಿದಾಗ ನನ್ಗೆ ಅದನ್ನು ಹಾಗೆ ನಾನು ಸವಿಬೇಕು ಅಂತ ಆಗ್ತಾ ಇದೆ. ಈ ಅಪೇಕ್ಷೆ ಇನ್ನು ನನ್ಗೆ ಜಾಸ್ತಿ ಆಗುತ್ತದೆ. ಅವಳು ಪಡೆಯುವಷ್ಟೇ ಸಂತೋಷ ನಾನು ಪಡಿಬೇಕು. ಇದು ಹೇಗೆ? ಶ್ಲೋಕ 264. ರಸ ಆಸ್ವಾದಿತೆ ಅಮಿ ಕೈಲ ಅವತಾರ ಪ್ರೇಮ ರಸ ಆಸ್ವಾದಿಲ ವಿವಿಧ ಪ್ರಕಾರ. ಹರೇ ಕೃಷ್ಣ. ರಸ ಆಸ್ವಾದಿತೆ ಆಮಿ ಕೈಲ ಅವತಾರ ಪ್ರೇಮ ರಸ ಆಸ್ವಾದಿಲ ವಿವಿಧ ಪ್ರಕಾರ. ಕಾಮಾಕ್ಷಿ ಕಿಣಿ ಮಾತಾಜಿ. ಕಾಮಾಕ್ಷಿ ಕಿಣಿ ಮಾತಾಜಿ ಓದ್ತೀರಾ? ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ. ಓದಿ. ಶ್ಲೋಕ 264. ರಸಾಸ್ವಾದಿತೆ ಅಮಿ ಕೈಲ ಅವತಾರ ಪ್ರೇಮ ರಸ ಆಸ್ವಾದಿಲ ವಿವಿಧ ಪ್ರಕಾರ. ರಸ ಭಾವಪ್ರೇರಕ ದ್ರವ್ಯಗಳು ಆಸ್ವಾದಿತೆ ಸವಿದು ನೋಡಲಿಕ್ಕೆ ಅಮಿ ನಾನು ಕೈಲ ಮಾಡಿದೆ. ಅವತಾರ ಆವಿರ್ಭಾವವನ್ನು ಪ್ರೇಮರಸ ಲೋಕೋತ್ತರ ಒಲವಿನ ರಸಗಳು ಆಸ್ವಾದಿಲ ಸವಿಯು ನೋಡಿದೆ. ಅದು ಕಾಣಿಸ್ತಾ ಇಲ್ಲ ಮಾತಾಜಿ. ಸವಿ ಅಲ್ವಾ ಮಂದಿರದ? ಸವಿಯ ನೋಡಿದೆ. ವಿವಿಧ ಪ್ರಕಾರ ಬಹು ವಿಧಗಳಲ್ಲಿ. ಅನುವಾದ. ಪೂರ್ವದಲ್ಲಿ ರಸಸ್ವಾದನೆ ಮಾಡಲು ನಾನು ಈ ಜಗತ್ತಿನಲ್ಲಿ ಅವತಾರ ಮಾಡಿದೆ ಮತ್ತು ಪರಿಶುದ್ಧ ಪ್ರೇಮದ ರಸಗಳನ್ನು ನಾನು ಅನೇಕ ವಿಧಗಳಲ್ಲಿ ಸವಿದೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅನುವಾದ. ಪೂರ್ವದಲ್ಲಿ ಅಂದ್ರೆ ಎಷ್ಟೋ ಅವತಾರ ತೆಗೆದಿದ್ದೇನೆ. ಈ ಲೌಕಿಕದಲ್ಲಿದ್ದ ಎಲ್ಲ ರಸಸ್ವಾದನೆ ನಾನು ಮಾಡಿದ್ದೇನೆ, ಅವತಾರ ಮಾಡಿದ್ದೇನೆ, ಎಲ್ಲ ರಸಸ್ವಾದನ ಮಾಡಿದ್ದೇನೆ. ಆದ್ರೆ ಇಂಥ ಒಂದು ಪ್ರೇಮದ ಇವಳು ಪಡುವಷ್ಟು ಒಂದು ಸಂತೋಷ ಇದು ನಾನು ಎಲ್ಲಿನೂ ಅನೇಕ ವಿಧದಲ್ಲಿ ಯಾವ್ಯಾವುದೋ ನಾನು ಅನುಭವಿಸಿದರೂ ರಾಧೆ ಪಡೆಯುವಂತ ಸುಖವನ್ನು ನಾನು ಪಡೆಯಲಿಲ್ಲ ಅಂತ ಹೇಳ್ತಾನೆ. ಅನೇಕ ವಿಧದಲ್ಲಿ ಸವಿದೆ. ಶ್ಲೋಕ 265. ರಾಗ ಮಾರ್ಗೆ ಭಕ್ತ ಭಕ್ತಿ ಖರೆ ಏ ಪ್ರಕಾರೆ ತಾಹಾಶಿಕ ಇಲಾ ಲೀಲಾ ಆಚರಣ ತ್ವಾರೆ. ರಾಗ ಮಾರ್ಗೆ ಭಕ್ತ ಭಕ್ತಿ करे ये प्रकारे ताहाशिक इला लीला आचरण द्वारे. ನಂದಿನಿ ಸೀನಪ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
रागा मार्गे भक्ता भक्ति करे ये प्रकारे ताह शिक इल लीला ಆಚರಣ ದ್ವಾರೆ. ರಾಗ ಮಾರ್ಗೆ ರಾಗ ಭಕ್ತಿಯ ಮಾರ್ಗದಲ್ಲಿ ಭಕ್ತನು ಭಕ್ತಿ ಸೇವೆ ಕರೆ ಮಾಡುತ್ತಾನೆ. ಏ ಪ್ರಕಾರೆ ಯಾವ ಮಾರ್ಗದಲ್ಲಿ, ತಾಹ ಅದು, ಶಿಖ ಈಲ ನಾನು ಹೇಳಿಕೊಟ್ಟೆ, ಲೀಲಾ ಪ್ರಸಂಗಗಳು, ಆಚರಣದ್ವಾರೆ ಪ್ರತ್ಯಕ್ಷವಾಗಿ ಸದೃಶ್ಯಕ್ಕೆ ತಂದುಕೊಡುವುದರ ಮೂಲಕ. ಅನುವಾದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಭಕ್ತನಲ್ಲಿ ತಂತಾನೇ ಉಂಟಾಗುವ ಪ್ರೇಮದ ದ್ವಾರ ಉದ್ಭವಿಸುವ ಭಕ್ತಿ ಸೇವಾ ಮಾರ್ಗವನ್ನು ನಾನು ನನ್ನ ಲೀಲೆಗಳನ್ನು ಪ್ರದರ್ಶಿಸುವ ಮೂಲಕ ಹೇಳಿಕೊಟ್ಟೇನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಭಕ್ತನಲ್ಲಿ ಹೇಗೆ ಒಂದು ಪ್ರೇಮ ಉದ್ಭವಿಸುತ್ತದೆ, ಆ ಭಕ್ತನಿಗೆ ಈ ಪ್ರಪಂಚದ ಒಂದು ಇರವೇ ಗೊತ್ತಿರಲ್ಲ. ಆ ಹರ್ಷೋದ್ವಾನ, ಅವನಿಗೆ ಬೆವರು ಉಂಟಾಗುವುದು, ನಡುಕ ಉಂಟಾಗುವುದು ಎಲ್ಲವೂ ಅವನ ಲೀಲೆಯಲ್ಲಿ ಅವನು ತೋರಿಸಿಕೊಟ್ಟಿದ್ದಾನೆ. ಮಗುವಿನಂಗೆ ಇರ್ತಾನೆ. ಮಗು, ಭಕ್ತ ಮತ್ತೆ ಹುಚ್ಚ, ಈ 3 ಜನರನ್ನು ಒಂದೇ ತರ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರು 3 ಜನಕ್ಕೂ ಈ ಲೋಕದ ಜ್ಞಾನನೇ ಇರೋದಿಲ್ಲ. ಅವನು ತೀರ ಭಕ್ತ ಹೇಗಿರ್ತಾನಂದ್ರೆ ತೀರ ಭಗವಂತನಲ್ಲಿ ಲೀನವಾಗಿರ್ತಾನೆ. ಶ್ಲೋಕ 266. ಯೇ ಈತೀನ ತೃಷ್ಣ ಮೋರ ನಹಿಲ ಪೂರಣ ವಿಜಾತೀಯ ಭಾವೇನ ಹೇತಾಹ ಅಸ್ವಾದನ. ये इति न तृष्णा मोर नहिल पूरण विजातीय भावेन हेताः आस्वादन. राजू तंबट प्रभुजी. ಎಸ್ ಮಾತಾಜಿ, ಹರೇ ಕೃಷ್ಣ. ಕೃಷ್ಣ ಹರೇ ಕೃಷ್ಣ. ಶ್ಲೋಕ 264 ಅಲ್ರಿ ಮಾತಾಜಿಗೆ? 266. ಓಕೆ ಬಂತು ಮಾತಾಜಿ ಶ್ಲೋಕ. ಯೇ ತೀನ ತೃಷ್ಣ ಮೂರ ನಹಿಲ ಪುರಾಣ ವಿಜಾತೀಯ ಭಾವೇನ ಹೇತಾಹ ಆಸ್ವಾದನ. ಇವು ತೀನ 3 ತೃಷ್ಣ ಅಪೇಕ್ಷೆಗಳು, ಮೂರ ನನ್ನ ನಹಿಲ ಆಗಿರಲಿಲ್ಲ, ಪೂರ್ಣ ತೃಪ್ತಿಯು ವಿಜಾತಿಯ ಒಂದು ಸಂಬಂಧದ ಇನ್ನೊಂದು ತುದಿಯಲ್ಲಿರುವ ಜೊತೆಗಾರ, ಭಾವೆ ಮನಸ್ಥಿತಿಯಲ್ಲಿ ನಹೆ ಸಾಧ್ಯವಿಲ್ಲ, ತಾಹ ಅದು, ಆಸ್ವಾದನ ಸವಿಯುವುದು. ಅನುವಾದ: ಆದರೆ ನನ್ನ ಈ 3 ಅಪೇಕ್ಷೆಗಳು ಈಡೇರಲಿಲ್ಲ, ಏಕೆಂದರೆ ಒಂದು ಸಂಬಂಧದ ವಿರುದ್ಧ ಸ್ಥಾನದಲ್ಲಿ ನಿಂತು ಒಬ್ಬ ವ್ಯಕ್ತಿಯು ಇಂತಹ ಸುಖ ಅನುಭವಿಸಲು ಸಾಧ್ಯವಿಲ್ಲ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಅನುವಾದ ಮಾತ್ರ ಇರೋದು ಪ್ರಭುಜಿ. ಆಯ್ತು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಣಾಮ ಮಾತಾಜಿ. ಅನುವಾದ: ಈ ನನ್ನ 3 ಅಪೇಕ್ಷೆಗಳು ಈಡೇರ್ಲಿಲ್ಲ. ಎಷ್ಟೊಂದು ಅವಳ ಜೊತೆ ನಾನು ಪ್ರಣಯನಿಯರಾಗಿ ಇದ್ರುನು, ಎಷ್ಟೊಂದು ಸಂತೋಷ ಪಟ್ರು, ಆ 3 ಅಪೇಕ್ಷೆಗಳು ಅವನಿಗೆ ಈಡೇರ್ಲಿಲ್ಲ ಅಂತೆ. ಏಕೆಂದರೆ ಅವನೀಗ ಗಂಡು, ಅಲ್ಲಿ ಹೆಣ್ಣು, ಒಂದು ಸ್ಥಾನದ ವಿರುದ್ಧ ಸ್ಥಾನದಲ್ಲಿ ನಿಂತು ಅವಳಿಗೆ ಹೇಗೆ ಅವಳು ಈ ಸುಖ ಪಡೆದಳಂದು ಅನುಭವಿಸ್ಲಿಕ್ಕೆ ನಾನು ಈ ರೀತಿಯಲ್ಲಿ ಇದ್ರೆ ಸಾಧ್ಯ ಆಗೋದಿಲ್ಲ ಅಂತ ನೆನೀತಾನೆ ಕೃಷ್ಣ. ಶ್ಲೋಕ 267. ರಾಧಿಕಾರ ಭಾವ ಕಾಂತಿ ಅಂಗೀಕಾರ ವಿನೆ ಸೇಯಿತಿ ನಾ ಸುಖ ಕಬು ನಹೆ ಅಸ್ವಾದನೆ. ಹರೇ ಕೃಷ್ಣ. ರಾಧಿಕಾರ ಭಾವ ಕಾಂತಿ ಅಂಗೀಕಾರ ವಿನೆ ಸೇಯಿತಿ ನ ಸುಖ ಕಬು ನಹೆ ಆಸ್ವಾದನೆ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಧಿಕಾರ ಭಾವೆ ಕಾಂತಿ ಅಂಗೀಕಾರ ವಿನೆ ಸೇತಿನ ಸುಖ ಕಬು ನಹೆ ಆಸ್ವಾದನೆ. ರಾಧಿಕಾರ ಶ್ರೀಮತಿ ರಾಧಾರಾಣಿಯ ಭಾವ ಕಾಂತಿ ಸಂಮೋಹಕ ಪ್ರೇಮದ ಒಳಪಿನಲ್ಲಿ ಅಂಗೀಕಾರ ಒಪ್ಪಿಕೊಳ್ಳುವುದು ಏನೇ ಇಲ್ಲದೆ ಸೇಯಿ ಏನೇ ವಿನೆ ವಿನೆ ಇಲ್ಲದೆ ಸೇಯಿ ಆ ತೀನ 3 ಸುಖ ನಲಿವು ಕಬು ಯಾವ ಸಮಯದಲ್ಲೂ ನಹೆ ಸಾಧ್ಯವಿಲ್ಲ ಆಸ್ವಾದನೆ ರುಚಿ ನೋಡುವುದು. ಅನುವಾದ: ಶ್ರೀಮತಿ ರಾಧಾರಾಣಿಯ ಸಂಮೋಹಕ ಪ್ರೇಮದ ಒಳಪನ್ನು ನಾನು ಧರಿಸಿಕೊಂಡಲ್ಲದೆ ಈ 3 ಅಪೇಕ್ಷೆಗಳು ಈಡೇರುವುದು ಸಾಧ್ಯವಾಗುವಂತಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ: ಶ್ರೀಮತಿ ರಾಧಾರಾಣಿಯ ಒಂದು ಅಯಸ್ಕಾಂತದಂತ ಈ ಒಂದು ಪ್ರೀತಿ, ಅಂದ್ರೆ ಅವಳು ನನ್ನ ನೋಡಿದ್ರೆ ಅದು ಹೇಗೆ
ಕಬ್ಬಿಣ ಅದು ಅಯಸ್ಕಾಂತವನ್ನು ಸೆಳೀತೇವೋ ಆ ರೀತಿ ಅವಳಿರ್ತಾಳೆ. ಹಾಗೆ ನಾನು ಅವಳ ರೂಪ, ಅವಳ ಒಂದು ಆ ಸನ್ಮುಖ ರೂಪ ಧರಿಸಿದಲ್ಲದೆ ಅದರಲ್ಲಿ ಆ ರೀತಿ ನಾನು ಅವಳೇ ನಾನಾಗುವುದಲ್ಲದೆ ನನ್ನ ಈ ಅಪೇಕ್ಷೆಗಳು ಈಡೇರುವುದು ಸಾಧ್ಯವಾಗುವುದಿಲ್ಲ ಅಂತ ಕೃಷ್ಣ ನೆನೆಸ್ಕೊತಾನೆ. ಶ್ಲೋಕ 268. ರಾಧಾ ಭಾವ ಅಂಗೀಕರಿದರಿ ತಾರಾವರ್ಣ ತೀನಾ ಸುಖ ಆಸ್ವಾದಿತೆ ಹಬ ಅವತೀರ್ಣ. ರಾಧಾ ಭಾವ ಅಂಗೀಕರಿ ಧರಿ ತಾರಾವರ್ಣ ತಿನ ಸುಖ ಆಸ್ವಾದಿತೆ ಹಬಾವತೀರ್ಣ. ಹರೇ ರೇಖಾ ಕೃಷ್ಣ ಮಾತಾಜಿ, ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಕರಿತೀನಿ. ನಿಮ್ ಹೆಸರೇನು ಮಾತಾಜಿ? 1+ ಅಂತಿದೆ. ಅಲ್ಲ, ಅದು ಭವಾನಿ ರಂಗಸ್ವಾಮಿ ಚೇಂಜ್ ಆಗಿದೆ, ಚೂರು ಮಿಸ್ ಆಗಿದೆ, ಗೊತ್ತಾಗಿಲ್ಲ ಏನಾಗಿದೆ ಅದು. ಹೌದಾ? ನೆಕ್ಸ್ಟ್ ಇವ್ರದ್ದು ನೆಕ್ಸ್ಟ್ ಓದಿ ಮಾತಾಜಿ. ರೇಖಾ ಹರೇ ಭೀಮಾ. ಕೃಷ್ಣ, ಹರೇ ಕೃಷ್ಣ ಮಾತಾಜಿ. ಶ್ಲೋಕ 268. ರಾಧಾ ಭಾವ ಅಂಗೀಕರಿ ಧರಿ ತಾರವರ್ಣ ದೀನ ಸುಖ ಆಸ್ವಾದಿತೆ ಹಬ ಅವತೀರ್ಣ. ರಾಧಾ ಭಾವ, ರಾಧಾರಾಣಿಯ ವಿವಿಧ ಮನೋಲಹರಿ, ಅಂಗೀಕರಿ ಒಪ್ಪಿಕೊಳ್ಳುವುದು, ಧರಿ ತೊಟ್ಟುಕೊಳ್ಳುವುದು, ತಾರಾವರ್ಣ ಆಕೆಯ ಮೈವಣ್ಣ, ತೀನ 3 ಸುಖ ನೆಮ್ಮದಿ, ಆಸ್ವಾದಿತೆ ಸವಿಯುವುದು, ಹಬ ಮಾಡುತ್ತೇನೆ, ಅವತೀರ್ಣ ಅವತಾರಿಯಾಗಿ ಇಳಿದು ಬರುವುದು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದ್ದರಿಂದ ರಾಧಾರಾಣಿಯ ಮನೋಭಾವವನ್ನು, ಆಕೆಯ ದೇಹದ ಬಣ್ಣವನ್ನೂ ಧರಿಸಿ ಈ 3 ಅಪೇಕ್ಷೆಗಳನ್ನು ಪೂರಿಸಿಕೊಳ್ಳಲು ನಾನು ಅವತರಿಸಿ ಬರುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಈಗ ಆದ್ದರಿಂದ ನಾನು ಏನ್ ಮಾಡ್ಬೇಕು? ಈಗ ರಾಧಾರಾಣಿಯ ಮನೋಭಾವವನ್ನು, ಆಕೆಯ ದೇಹದ ಬಣ್ಣವನ್ನು ಧರಿಸಿ ಅವಳ ಮನಸ್ಸಿರ್ಬೇಕು, ಮತ್ತೆ ನನ್ನ ಈ ದೇಹಕ್ಕೆ ಅವಳ ಬಣ್ಣ ಇರ್ಬೇಕು. ಆವಾಗ ನನ್ನ ಈ 3 ಅಪೇಕ್ಷೆಗಳನ್ನು ಪೂರೈಸಿಕೊಳ್ಳಲು ನಾನು ಅವತರಿಸಿ ಬರುತ್ತೇನೆ ಅಂತ ಆಲೋಚನೆ ಮಾಡ್ತಾನೆ. ಶ್ಲೋಕ 269. ಸರ್ವ ಭಾವೇ ಕೈಲಾ ಕೃಷ್ಣ ಏಯಿಥಾ ನಿಶ್ಚಯ ಹೇನ ಕಾಲೇ ಆ ಇಲ ಯುಗಾವತಾರ ಸಮಯ. ಸರ್ವ ಭಾವೇ ಕೈಲ ಕೃಷ್ಣ ಏಯಿತ ನಿಶ್ಚಯ ಹೇನ ಕಾಲೇ ಆಯಿಲ ಯುಗಾವತಾರ ಸಮಯ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 269. ಸರ್ವಾಭಾವೇ ಕೈಲ ಕೃಷ್ಣ ಏಯಿತಾ ನಿಶ್ಚಯ ಹೇನ ಕಾಲೇ ಆಯಿಲ ಯುಗಾವತಾರ ಸಮಯ. ಸರ್ವಭಾವೇ ಎಲ್ಲಾ ವಿವರಗಳಲ್ಲೂ ಕೈಲ ಮಾಡಿದನು ಕೃಷ್ಣ, ಪ್ರಭು ಕೃಷ್ಣನು. ಏ ಈತ ಕೊನೆಯದಾಗಿ, ನಿಶ್ಚಯ ನಿರ್ಧಾರ, ಹೇನ ಕಾಲೆ ಈ ಸಮಯದಲ್ಲಿ, ಆಯಿಲ ಬಂದನು, ಯುಗಾವತಾರ ಈ ಯುಗಕ್ಕೆ ಸೂಕ್ತವಾದ ಅವತಾರವೆತ್ತಲು, ಸಮಯ ಕಾಲ. ಅನುವಾದ: ಹೀಗೆ ಪ್ರಭು ಕೃಷ್ಣನು ಒಂದು ನಿರ್ಧಾರಕ್ಕೆ ಬಂದನು. ಅದೇ ಹೊತ್ತಿಗೆ ಈ ಯುಗಕ್ಕೆ ಬೇಕಾಗಿದ್ದ ಅವತಾರವಾಗುವ ಕಾಲವೂ ಸನ್ನಿಹಿತವಾಯಿತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅನುವಾದ: ಹೀಗೆ ಪ್ರಭು ಕೃಷ್ಣ ಒಂದು ನಿರ್ಧಾರಕ್ಕೆ ಬಂದ. ಅದೇ ಹೊತ್ತಿಗೆ ಆ ಯುಗಕ್ಕೆ ಯಾರ ಅವತಾರ ಆಗ್ಬೇಕಿತ್ತೋ ಆ ಒಂದು ಕಾಲ ಕೂಡ ಹತ್ತಿರ ಬಂತು. ಅಂದ್ರೆ ಶ್ಲೋಕ 270. ಏಯಿ ಕಾಲೇ ಶ್ರೀ ಅದ್ವೈತ ಕರೇನ ಆರಾಧನಾ ತಾಜಾರ ಹುಂಕಾರ ಕೈಲ ಕೃಷ್ಣೆ ಆಕರ್ಷಣ. ಸೇಯಿ ಕಾಲೇ ಶ್ರೀ ಅದ್ವೈತ ಕರೇನ ಆರಾಧನಾ ತಾಂಗ್ಯಹಾರ ಹುಂಕಾರೆ ಕೈಲೆ ಕೃಷ್ಣೆ ಆಕರ್ಷಣ. ಲಲಿತಾ ಆರ್ ಪೂಜಾರಿ ಮಾತಾಜಿ. ಯಾವ ಶ್ಲೋಕ? 270. 70 ಅಲ್ಲ ಮಾತಾಜಿ? 270. ಪಿತಾ ಮಾತಾ ಗುರು ಗುಣ ಆಗೆ ಅವತಾರಿ ರಾಧಿಕಾ. ಮಾತಾಜಿ ಅದೆಲ್ಲ ಮಾತಾಜಿ. ಶ್ಲೋಕ 270 ಸ್ಕ್ರೀನ್ ಮೇಲೆ ನೋಡಿ. 344 ಪೇಜ್ ನಂಬರ್. ಪೇಜ್ ನಂಬರ್ 344. 270 ಅಲ್ಲ ಮಾತಾಜಿ? 344 ಪೇಜ್ ನಂಬರ್. ಅದೇ ಹೇಳ್ತೀನಿ. ಸೇಯಿ ಕಾಲೇ ಶ್ರೀ ಅದ್ವೈತ ಕರೇನ ಆರಾಧನಾ ತಾಜಾಹಾರ ಇದೇನು ಮುಂಜಾರೆ ಕೈಲ ಕೃಷ್ಣ
ತಾಂಹಾರ ಹುಂಕಾರೆ. ತಾಹಾರ ಹುಂಕಾರೆ ಕೈಲ ಕೃಷ್ಣೆ ಆಕರ್ಷಣ ಸೇಯಿ ಕಾಲೆ ಆಗ ಅದ್ವೈತ ಆಚಾರ್ಯರು ಕರೇನ ಮಾಡುತ್ತಾನೆ ಆರಾಧನಾ ಪೂಜೆ ತಾಯ್ಹಾರ ಅವರ ಹುಂಕಾರೆ ಕೋಲಾಹಲಕಾರಿಯಾದ ಕೂಗಿನಿಂದ ಕೈಲ ಮಾಡಿದರು ಪ್ರಭು ಕೃಷ್ಣನಿಗೆ ಆಕರ್ಷಣ ಸೆಳೆಯುವುದು. ಹರೇ ಕೃಷ್ಣ ಮಾತಾಜಿ. ಅನುವಾದ ಓದಿ ಮಾತಾಜಿ. ಅನುವಾದ ಆ ಕಾಲದಲ್ಲಿ ಶ್ರೀ ಅದ್ವೈತ ಆಚಾರ್ಯರು ಕೃಷ್ಣನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುತ್ತಿದ್ದರು. ತಮ್ಮ ಏರು ಧ್ವನಿಯ ಕೂಗುಗಳಿಂದ ಅವರ ಪ್ರಭುವನ್ನು ಆಕರ್ಷಿಸಿದರು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಆ ಕಾಲದಲ್ಲಿ ಅದ್ವೈತಾಚಾರ್ಯರು ತುಂಬಾ ಒಂದು ಭಕ್ತಿಯಿಂದ ಕೃಷ್ಣನನ್ನು ಪೂಜಿಸ್ತಿದ್ದರು. ನಾವು ಬರ್ಲೇಬೇಕಿತ್ತು, ಪರಿಸ್ಥಿತಿ ಹಾಗೆ ಇತ್ತು. ಹೇಗಂದ್ರೆ ಬಹಳ ಒಂದು ಭಕ್ತಿಯಿಂದ ತುಂಬಾ ಗಟ್ಟಿಯಾಗಿ ಕರೆದ್ರಂತೆ, ಎಲ್ಲಿದ್ಯಾ ಪ್ರಭು, ಬರ್ಲೇಬೇಕು ಅಂತ. ಈಗ ಒಂದು ಮಕ್ಕಳು ಅವರು ಕಷ್ಟದಲ್ಲಿ ಕೂಗ್ತಾರ, ಮೋಸಕ್ಕೆ ಕೂಗ್ತಾರ, ಅಲ್ಲಂದ್ರೆ ಇದಕ್ಕೆ ಕೀಟಲೆಗೆ ಕೂಗ್ತಾರಂತ ತಂದೆ ತಾಯಿ ಗೊತ್ತಾಗುತ್ತೆ. ಹಾಗೇನೆ ಈ ಅದ್ವೈತಾಚಾರ್ಯರು ಈ ಬೊಬ್ಬೆ ಹಾಕಿ ಕೂಗುವಾಗ ಕೃಷ್ಣನಿಗೆ ಅದು ಗೊತ್ತಾಗುತ್ತೆ, ಪ್ರಭುವನ್ನು ಅವರು ಆಕರ್ಷಿಸಿದರಂತೆ. ಶ್ಲೋಕ 271, 272. ಪಿತಾ ಮಾತಾ ಗುರು ಗಣ ಆಗೆ ಅವತಾರಿ ರಾಧಿಕಾರ ಭಾವ ವರ್ಣ ಅಂಗೀಕಾರ ಖರಿ ನವದ್ವೀಪೆ ಸಚಿ ಗರ್ಭ ಶುದ್ಧ ದುಗ್ಧ ಸಿಂಧು ತಾಹಾತೆ ಪ್ರಕಟ ಹೈಲ ಕೃಷ್ಣ ಪೂರ್ಣ ಇಂದು. ಹರೇ ಕೃಷ್ಣ. ಪಿತಾ ಮಾತಾ ಗುರು ಗುಣ ಆಗೆ ಅವತಾರಿ ರಾಧಿಕಾರ ಭಾವ ವರ್ಣ ಅಂಗೀಕಾರ ಕರಿ ನವದ್ವೀಪೆ ಶಚಿ ಗರ್ಭ ಶುದ್ಧ ದುಗ್ಧ ಸಿಂಧು ತಾಹಾತೆ ಪ್ರಕಟ ಹೈಲ ಕೃಷ್ಣ ಪೂರ್ಣ ಇಂದು. ಮಧುಮಯಿ ಮಾತಾಜಿ. ಮಧುಮಯಿ ಮಾತಾಜಿ ಓದ್ತೀರಾ ಮಾತಾಜಿ? ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ರತ್ನ ಬಸವರಾಜ್ ಮಾತಾಜಿ. ಮಾತಾಜಿ ನನ್ನನ್ನೇನ್ರು ಕೂಗಿದ್ರಾ? ಇಲ್ಲ ಮಾತಾಜಿ. ರತ್ನ ಬಸವರಾಜ್ ಮಾತಾಜಿ ಓದಿ. ಓದ್ತೀನಿ ಮಾತಾಜಿ. ಪಿತಾ ಮಾತಾ ಗುರು ಗುಣ ಆಗೆ ಅವತಾರಿ ರಾಧಿಕಾರ ಭಾವ ವರ್ಣ ಅಂಗೀಕಾರ ಕರಿ ನವದ್ವೀಪೆ ಸಚಿ ಗರ್ಭ ಶುದ್ಧ ದುಗ್ಧ ಸಿಂಧು ತಾಹಾತೆ ಪ್ರಕಟ ಹೈಲ ಕೃಷ್ಣ ಪೂರ್ಣ ಇಂದು. ಪಿತಾ ಮಾತಾ ತಾಯಿ ತಂದೆಯರು, ಗುರುಗಣ ಪಾಠ ಹೇಳುವವರು, ಹಾಗೆ ಮೊದಲು ಅವತಾರಿ ಅವಿರ್ಭವಿಸುವುದು, ಅಧಿಕಾರ ಶ್ರೀಮತಿ ರಾಧಾರಾಣಿಯ ಭಾವವರ್ಣ ಲೋಕೋತ್ತರ ಸಮೂಹತೆಯ ಮೆರುಗು, ಅಂಗೀಕಾರ ಕರಿ ಒಪ್ಪಿಕೊಳ್ಳುವುದು, ನವದ್ವೀಪದಲ್ಲಿ ಸಚಿ ಎನ್ನುವಳ ಗರ್ಭದಲ್ಲಿ ಶುದ್ಧ ಅಪಟ ದುಗ್ಧು ಸಿಂಧು ಹಾಲಿಡಲು ತಾಹಾತೆ ಅದರಲ್ಲಿ ಪ್ರಕಟ ಹೊರಬಂತು ಐಲ ಆಯಿತು ಕೃಷ್ಣ ಪ್ರಭು ಕೃಷ್ಣನು ಪೂರ್ಣಚಂದ್ರ. ಅನುವಾದ ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜೈವಾಗಲೇ. ಪ್ರಭು ಕೃಷ್ಣನು ಮೊಟ್ಟ ಮೊದಲಿಗೆ ತನ್ನ ತಾಯಿ ತಂದೆ ಹಾಗೂ ಹಿರಿಯರ ಅವಿಭಾವವಾಗುವಂತೆ ಏರ್ಪಡಿಸಿದನು. ತರುವಾಯ ಸ್ವಯಂ ಕೃಷ್ಣನೇ ರಾಧಾರಾಣಿಯ ಮನೋವೃತ್ತಿ ಹಾಗೂ ಮೈಬಣ್ಣಗಳನ್ನು ಧರಿಸಿ ನವದ್ವೀಪದಲ್ಲಿ ಜನಿಸಿದನು. ಪರಿಶುದ್ಧ ಆಲುಂಡ ನಂದಿದ್ದ ಸಚಿದೇವಿಯ ಗರ್ಭದಲ್ಲಿ ಪ್ರಭು ಪೂರ್ಣಚಂದ್ರನಂತೆ ಉದಯಿಸಿದನು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಕೃಷ್ಣ. ಪ್ರಭು ಕೃಷ್ಣನು ಈಗ ತಾನ್ ಬರ್ಬೇಕು, ಈಗ ಇವರು ಅದ್ವೈತ ಗುರುಗಳ ಬೊಬ್ಬೆನೂ ಆಗಿದೆ ಅಂದ್ರೆ ಅಷ್ಟೊಂದು ಇದ್ರಲ್ಲಿ ದೀನರಾಗಿ ಕರೆದಿದ್ದಾವ್ರೆ, ನೀನ್ ಬರ್ಲೇಬೇಕು ಅನ್ಕೊಂಡು. ಈಗ ಅವನ್ ಏನ್ ಮಾಡ್ತಾನೆ, ಮೊದ್ಲು ತನ್ನ ಸಹಚರರನ್ನು ಅಂದ್ರೆ ತಾಯಿ ತಂದೆ ಮೊದ್ಲು ಬರ್ಬೇಕು, ತಾಯಿ ತಂದೆ ಹಿರಿಯರು ಅವರೆಲ್ಲ ಭೂಮಿಗೆ ಬರುವ ಹಾಗೆ ಮಾಡಿದ್ದಾನೆ, ಆವಿರ್ಭಾವವಾಗುವ ಹಾಗೆ ಏರ್ಪಡಿಸಿದ್ದಾನೆ. ಆಮೇಲೆ ಕೃಷ್ಣನೇ ರಾಧಾರಾಣಿಯ ಮನಸ್ಸನ್ನು ಇಟ್ಕೊಂಡು
ಮತ್ತೆ ಅವಳ ಲೋಕೋತ್ತರವಾದ ಬಣ್ಣವನ್ನು ಧರಿಸಿಕೊಂಡು ಈ ನವದ್ವೀಪದಲ್ಲಿ ಅವನು ಜನಿಸಿದನು, ಅವನು ಉದಯಿಸಿದನು. ಅದು ಹೇಗಿದೆ ಅಂದ್ರೆ ಅವಳ ಗರ್ಭ ಪರಿಶುದ್ಧ ಹಾಲ್ಗಡಲ್ನಲ್ಲಿ ಹುಟ್ಟಿ ಬಂದಂತೆ ಸಚಿದೇವಿಯ ಗರ್ಭದಲ್ಲಿ ಪ್ರಭುವು ಪೂರ್ಣ ಚಂದ್ರನಂತೆ ಉದಯಿಸಿ ಬಂದನು ಅಂತ ಹೇಳ್ತಾರೆ. ಶ್ಲೋಕ 273. ಏ ಈತಾ ಕರೀಲು ಶ್ಲೋಕೇರ ವ್ಯಾಖ್ಯಾನ್ ಶ್ರೀ ರೂಪ ಗೋಸಾ ಈರಾ ಪಾದ ಪದ್ಮಾಕರಿ ಧ್ಯಾನ. ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಜಿ? ಕರೀಲು ಷಷ್ಠ ಶ್ಲೋಕೇರ ವ್ಯಾಖ್ಯಾನ್ ಶ್ರೀ ರೂಪ ಗೋಸಾ ಈರಾ ಪಾದ ಪದ್ಮಾಕರಿ ಧ್ಯಾನ. ಮಂಜುಳಾ ಮಾತಾಜಿ ಓದಿ. ಹಾ, ಕೇಳಿಸ್ತಾ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಶ್ಲೋಕ 273. ಏತ ಕರೀಲು ಷಷ್ಠ ಶ್ಲೋಕೇರ ವ್ಯಾಖ್ಯಾನ್ ಶ್ರೀ ರೂಪ ಗೋಸಾಯಿರ ಪಾದ ಪದ್ಮಕರಿ ಧ್ಯಾನ. ಏಯಿತ ಹೀಗೆ, ಕರೀಲು ಮಾಡಿದ್ದೇನೆ, ಷಷ್ಠ ಶ್ಲೋಕೇರ 6ನೆಯ ಶ್ಲೋಕದ ವ್ಯಾಖ್ಯಾನ ವಿವರಣೆ, ಶ್ರೀರೂಪ ಶ್ರೀಲ ರೂಪ ಗೋಸ್ವಾಮಿಯವರ ಗೋಸಾಯಿಯರ ಪ್ರಭುವಿನ ಪಾದಪದ್ಮ ಪಾದಾಂಬುಜಗಳು ಕರಿ ಮಾಡುವುದು ಧ್ಯಾನ ಪರವಶತೆ. ಅನುವಾದ ಇದೆಯಾ ಮಾತಾಜಿ? ಇಲ್ಲ, ಅನುವಾದ. ಶ್ರೀಲಾ ಪ್ರಭುಪಾದರಿಂದ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ. ತನ್ನನ್ನು ಪ್ರೇಮಿಸುತ್ತಿದ್ದ ಅಪ್ಸರೆಯರ ಪೈಕಿ ಒಬ್ಬಾಕಿಯಾಗಿದ್ದ ಶ್ರೀಮತಿ ರಾಧಾರಾಣಿ ಅಪರಿಮಿತ ಮಧು ಯಾವ್ದು ಓದ್ತೀರಾ ಮಾತಾಜಿ? ಭಗವಾನ್ ಕೃಷ್ಣನು ಅಪೇಕ್ಷಿಸಿದನು. ಇದಕ್ಕಾಗಿ ಮಾತಾಜಿ ಬೇರೆ ಕರಿತಿದ್ರು ಮೇಲ್ಗಡೆ ಲೈನ್ ಓದ್ಬೇಕು. ಶ್ರೀರೂಪ ಗೋಸ್ವಾಮಿಯವರ ಶ್ರೀರೂಪ ಗೋಸ್ವಾಮಿಯವರ ರಾಧಾರಾಣಿ ಅಪರಿಮಿತ ಮಾತಾಜಿ ಶ್ರೀರೂಪ ಗೋಸ್ವಾಮಿಯವರ ಪಾದ ಪದ್ಮಗಳಲ್ಲಿ ಪೇಜ್ನ ಮನಸ್ಸನ್ನು ಮೇಲೆ ಇಟ್ಟು ಮೇಲೆ 6ನೇ ಅಧ್ಯಾಯವನ್ನ ಇಂತು ವರ್ಣಿಸಿ ಮುಗಿಸಿದ್ದಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. 75. ಈ ಶ್ರೀ ರೂಪ ಗೋಸ್ವಾಮಿಯರ ಪಾದ ಪದ್ಮದಲ್ಲಿ ನಾನು ಮನಸ್ಸನ್ನು ಶರಣಾಗತ ಮಾಡಿ ಈ 6ನೇ ಅಧ್ಯಾಯವನ್ನು ವರ್ಣಿಸಿ ಮುಗಿಸಿದ್ದೇನೆ ಅಂತ ಹೇಳ್ತಾರೆ. ಶ್ಲೋಕ 274. ಏದು ಈ ಶ್ಲೋಕೇರ ಅಮಿ ಏ ಕರೀಲ ಅರ್ಥ ಶ್ರೀ ರೂಪ ಗೋಸಾಯಿರ ಶ್ಲೋಕ ಪ್ರಮಾಣ ಸಮರ್ಥ. ಹರೇ ಕೃಷ್ಣ. ಇದು ಈ ಶ್ಲೋಕೇರಾಮಿ ಏಕರಿಲ ಅರ್ಥ ಶ್ರೀ ರೂಪ ಗೋಸಾಯಿರ ಶ್ಲೋಕ ಪ್ರಮಾಣ ಸಮರ್ಥ. ಹರಿಣಿ ಕಕ್ಕೇರಿ ಮಾತಾಜಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 274. ಏದು ಈ ಶ್ಲೋಕೇರಾಮಿಯ ಕರಿಲಾರ್ಥ ಶ್ರೀರೂಪ ಗೋಸಾಯಿರ ಶ್ಲೋಕ ಪ್ರಮಾಣ ಸಮರ್ಥ. ಈ ದುಯಿ 2 ಶ್ಲೋಕೇರ ಶ್ಲೋಕಗಳ ಆಮಿ ನಾನು ಏ ಯಾವುದು ಕರಿಲ ಕೊಟ್ಟೆನು ಅರ್ಥ ತಾತ್ಪರ್ಯಗಳು ಶ್ರೀರೂಪ ಗೋಸಾಯಿರ ಶ್ರೀರೂಪ ಗೋಸ್ವಾಮಿಯವರು ಶ್ಲೋಕ ಪದ್ಯ ಪ್ರಮಾಣ ರುಜುವಾತು ಸಮರ್ಥ ಶಕ್ತಿಯುಳ್ಳವನು. ಅನುವಾದ ಶ್ರೀಲಾ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಮೊದಲ ಅಧ್ಯಾಯದ 5 ಮತ್ತು 6ನೆಯ ಶ್ಲೋಕಗಳಿಗೆ ನಾನು ನೀಡಿದ ವ್ಯಾಖ್ಯಾನವನ್ನು ಶ್ರೀ ರೂಪ ಗೋಸ್ವಾಮಿಯವರ 1 ಶ್ಲೋಕದ ಆಧಾರದಿಂದ ಸಮರ್ಥಿಸಬಲ್ಲೆನು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ 274. ಇದು ಈ ಶ್ಲೋಕಿ ಅಲ್ಲ, ಯಾವ್ದು ಮಾತಾಜಿ? 275 ಮಾತಾಜಿ. 275. ಇದು ಓದ್ಲಿಲ್ಲ. ಹೇಳ್ತಾರೆ, ಈ ಮೊದಲ ಅಧ್ಯಾಯದ 5 ಮತ್ತು 6ನೇ ಶ್ಲೋಕಗಳಿಗೆ ನಾನು ನೀಡಿದ ವ್ಯಾಖ್ಯಾನವನ್ನು ಶ್ರೀ ರೂಪ ಗೋಸ್ವಾಮಿಯರ 1 ಶ್ಲೋಕದ ಆಧಾರದಿಂದ ಸಮರ್ಥಿಸಬಲ್ಲೆನು ಅಂತ ಹೇಳ್ತಾರೆ. 5 ಮತ್ತೆ 6ರಲ್ಲಿ ಹೇಳ್ತಾರೆ, ರಾಧೆ ಕೃಷ್ಣನ ಪ್ರಣಯ ವ್ಯವಹಾರಗಳು ಭಗವಂತನ ಅಂತರಂಗ ಶಕ್ತಿಯ ಸುಖದಾಯಕ ಶಕ್ತಿಯ ಅಭಿವ್ಯಕ್ತಿಗಳು. ರಾಧೆ ಮತ್ತು ಕೃಷ್ಣರು ಸ್ವರೂಪದಲ್ಲಿ ಒಂದೇ, ಆದರೆ ಶಾಶ್ವತವಾಗಿ ಅವರು ಬೇರೆ ಬೇರೆ ಆದರು. ಅವಳ ಅಂತರಂಗ ಶಕ್ತಿ ಈಗ ಈ ದಿವ್ಯ ಸ್ವರೂಪಗಳು ಮತ್ತೆ ಶ್ರೀಕೃಷ್ಣ ಚೈತನ್ಯರ ರೂಪದಲ್ಲಿ ಒಂದಾಗಿವೆ.
ಎರಡೂ ರೂಪಗಳು ಒಂದಾಗಿ ಶ್ರೀ ಚೈತನ್ಯ ರೂಪದಲ್ಲಿ ಬಂದಿದೆ. ಸಾಕ್ಷಾತ್ ಕೃಷ್ಣನೇ ಆದರೂ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಮತ್ತು ರೂಪದಲ್ಲಿ ಪ್ರಕಟವಾಗಿರುವ ಆ ಕೃಷ್ಣ ಚೈತನ್ಯಗೆ ನಾನು ನಮಿಸುವೆ ಅಂತ ಇದೊಂದು 5ರಲ್ಲಿ ಹೇಳ್ತಾರೆ. ಪುನಃ 6ರಲ್ಲಿ ಹೇಳ್ತಾರೆ, ರಾಧಾರಾಣಿಯ ಪ್ರೇಮಾತಿಶಯವನ್ನು ಆಕೆಯು ಮಾತ್ರವೇ ತನ್ನ ಪ್ರೀತಿಯಿಂದ ಸವಿಯುವ ಆ ಭಗವಂತನ ಗುಣಗಳು, ಆ ಭಗವತ್ ಪ್ರೇಮದ ಸವಿಯನ್ನು ಅರಿತಾಗ ಆಕೆಗೆ ಆಗುವ ಸಂತಸ, ಇವುಗಳನ್ನು ತಿಳಿದುಕೊಳ್ಳುವ ಅಪೇಕ್ಷೆಯಿಂದ ಪರಮಪ್ರಭುವಾದ ಹರಿಯು ಆಕೆಯ ಭಾವ ಶ್ರೀಮಂತಿಕೆಯಿಂದ ತುಂಬಿ ಚಂದ್ರನು ಸಮುದ್ರದಿಂದ ಹುಟ್ಟುವಂತೆ ಶ್ರೀಮತಿ ಸತೀದೇವಿಯ ಗರ್ಭದಲ್ಲಿ ಹುಟ್ಟಿದನು ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ 75 275 ಅಪಾರಂ ಕಸ್ಯಾಪಿ ಪ್ರಣಯೀ ಜನವಂದಸ್ಯ ಕುತುಕಿ ರಸಸ್ತೋಮಂ ಶ್ರುತ್ವಾ ಮಧುರಂ ಉಪಭೋಕ್ತುಂ ಕಂ ಅಪಿಯ ರುಚಂ ಸ್ವಾಂ ಅವವ್ರೇದ್ಯುಥಿಂ ಇಹ ತದೀಯಾಂ ಪ್ರಕಟಯಾನ್ ಸ ದೇವಶ್ಚೈತನ್ಯಾಕೃತಿರ್ ಅತಿತರಾಂ ನ ಕೃಪಯತು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ. ಅಪಾರಂ ಕಸ್ಯಪಿ ಪ್ರಣಯಿ ಜನ ವೃಂದಸ್ಯ ಕುತುಕಿ ರಸಸ್ತೋಮಂ ಹೃತ್ವಾ ಮಧುರಂ ಉಪಭೋಕ್ತುಂ ಕಪಿ ಅಪಿ ಯಃ ರುಚಂ ಸ್ವಾಂ ಆದವ್ರೇ ದ್ಯುತಿಂ ಇಹ ತದೀಯಂ ಪ್ರಕಟಯನ್ ಸಾ ದೇವಶ್ಚೈತನ್ಯಾಕೃತಿರ್ ಅತಿತರಾಂ ನ ಕೃಪಯತು. ಶಕುಂತಲ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಓದ್ತೇನೆ ಮಾತಾಜಿ, ಓದ್ತೇನೆ. ಶ್ಲೋಕ ಸ್ವಲ್ಪ ಕಷ್ಟ ಇದೆ. ಅಪಾರ ಕಸ್ಯಾಪಿ ಪ್ರಣಯಿ ಜನವೃಂದಸ್ಯ ಕುತುಕಿಃ ರಸಸ್ತೋಮಂ ಕೃತ್ವಾ ಮಧುರಂ ಉಪಭೋಕ್ತುಂ ತಂ ಅಪಿ ಯಃ ರುಚಂ ಸ್ವಾಂ ಅವವ್ರೇ ದೃಶ್ಯಂ ಇಹ ತದೀಯಾಂ ಪ್ರಕಟಯನ್ ಸ ದೇವಶ್ಚೈತನ್ಯಾಕೃತಿರ್ ಅತಿತರಾಂ ನ ಕೃಪಯಶು. ಅಪಾರಂ ಮೇರೆ ಇಲ್ಲದ, ಕಸ್ಯಾಪಿ ಯಾರೋ ಒಬ್ಬರ, ಪ್ರಣಯಿ ಜನ ವೃಂದಸ್ಯ ಲೆಕ್ಕಕ್ಕೆ ಸಿಗದಷ್ಟು ಪ್ರಣಯಗಳು, ಕುತುಕಿ ಕುತೂಹಲವುಳ್ಳವನು, ರಸೋಸ್ತೋಮಂ ಭಾವಪ್ರೇರಕ ಗುಣಗಳ ಸಮೂಹ, ಋತ್ವ ಕದಿಯುವುದು, ಮಧುರಂ ಸ್ವಾದಿಷ್ಟ, ಉಪಭೋಕ್ತು ಅನುಭವಿಸಲು, ಕಂ ಅಪಿ ಯಾವುದೋ, ಯಾರು, ರುಚಂ ಮೆರುಗು, ಸ್ವಾಂ ಸ್ವಂತದ, ಆವ್ರವೇ ಹುಸುಕಿದ, ದ್ಯುತಿಂ ಮೆರಗು, ಇಹ ಇಲ್ಲಿ, ತದಿಯಾಂ ಅವನಿಗೆ ಸಂಬಂಧಪಟ್ಟ, ಪ್ರಕಟಯನ್ ಬೆಳಕಿಗೆ ತರುವುದು, ಸ ಅವನು ದೇವ ಪರಮ ಪುರುಷ, ದೇವೋತ್ತಮ ಪುರುಷ, ಚೈತನ್ಯ ಆಕೃತಿಗೆ ಭಗವಾನ್ ಚೈತನ್ಯ ಮಹಾಪ್ರಭುಗಳ ರೂಪವುಳ್ಳ, ಅತಿತರಾಂ ಅತಿಶಯವಾಗಿ ನಮಗೆ ಕೃಪೆಯತು ನಮ್ಮಲ್ಲಿ ಅನುಗ್ರಹ ತೋರಲಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ತನ್ನನ್ನು ಪ್ರೇಮಿಸುತ್ತಿದ್ದ ಅಪ್ಸರೆಯರ ಪೈಕಿ ಒಬ್ಬಾಕೆಯಲ್ಲಿದ್ದ ಶ್ರೀಮತಿ ರಾಧಾರಾಣಿ ಅಪರಿಮಿತ ಮಧುಸದೃಶ ರಸಗಳನ್ನು ಸವಿಯಲು ಭಗವಾನ್ ಕೃಷ್ಣನು ಅಪೇಕ್ಷಿಸಿದನು. ಇದಕ್ಕಾಗಿ ಪ್ರಭು ಭಗವಾನ್ ಚೈತನ್ಯರ ರೂಪವನ್ನು ಧರಿಸಿದ್ದಾನೆ. ತನ್ನ ಕಪ್ಪು ಬಣ್ಣವನ್ನು ರಾಧೆಯ ಮೇಲ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿ. ಮೇಲೆ ಬಂದಿದೆ ಮಾತಾಜಿ, ಮೇಲೆ ಹೊಂಬಣ್ಣದಲ್ಲಿ. ಹೌದಾ? ಫಸ್ಟ್ ಲೈನ್ ಮಾತಾಜಿ, ಮೇಲ್ಗಡೆ ರಾಧೆಯ ಹೊಂಬಣ್ಣದಲ್ಲಿ ಹುದುಗೇಸಿ ಪ್ರಭು ಆ ಪ್ರೇಮವನ್ನು ಸವಿದಿದ್ದಾರೆ. ಆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ನಮ್ಮಲ್ಲಿ ಕೃಪೆ ತೋರಲಿ. ಭಾವಾರ್ಥ: ಮೇಲಿನದು ಶೀಲರೂಪ ಗೋಸ್ವಾಮಿಯವರ ಸ್ತವಮಾಲ ಎನ್ನುವ ಗ್ರಂಥದಲ್ಲಿನ 2ನೇ ಚೈತನ್ಯಾಷ್ಟಕದ 3ನೇ ಶ್ಲೋಕವಾಗಿದೆ. ಈಗ ನನ್ನನ್ನು ಪ್ರೇಮಿಸ್ತಿದ್ದ ಇಷ್ಟೊಂದು ದೇವತೆಗಳು ಅಂದ್ರೆ ಅಪ್ಸರೆಯರು ಇದ್ದಾರೆ. ಅವರಲ್ಲಿ ಒಬ್ಬಾಕೆ ಅಂದ್ರೆ ಶ್ರೀಮತಿ ಅಂತರಂಗದ ಶಕ್ತಿಯವಳು. ಈ ಶ್ರೀಮತಿ ರಾಧಾರಾಣಿಯ ಈ ಒಂದು ಅಪರಿಮಿತವಾದ ಪ್ರೇಮ ಸದೃಶ ಆ ರಸವನ್ನು ನಾನು ಅವಳು ಪಡುವ ಸಂತೋಷವನ್ನು ಪಡ್ಬೇಕು ಎಂದು ಭಗವಾನ್ ಕೃಷ್ಣನು ಅಪೇಕ್ಷಿಸಿದನು. ಅವಳು ಯಾಕೆ ಇಷ್ಟೊಂದು ಸಂತೋಷವಾಗಿರ್ತಾಳೆ ನನ್ನನ್ನು ಕಂಡ ತಕ್ಷಣ, ನಾನು ಅದೇ ರೀತಿ ನಾನು ಆ ರಸವನ್ನು ಸವಿಬೇಕು ಅಂತ ಅವನು ಅಪೇಕ್ಷೆ ಮಾಡ್ತಾನೆ. ಇದಕ್ಕಾಗಿ ಪ್ರಭು ಭಗವಾನ್ ಚೈತನ್ಯ ರೂಪದಲ್ಲಿ ಅವನು ಬರ್ತಾನೆ, ರೂಪವನ್ನು ಧರಿಸಿದ್ದಾನೆ. ತನ್ನ ಕಪ್ಪು ಬಣ್ಣ ತೆಗೆದು ಅಲ್ಲಿ ಆ ರಾಧೆಯ ಲೋಕೋತ್ತರ ಬಣ್ಣವನ್ನು ಹೊಂಬಣ್ಣದಲ್ಲಿ ಬಂದಿದ್ದಾನೆ. ಈಗ ಆ ಪ್ರೇಮವನ್ನು ಸವಿದಿದ್ದಾನೆ. ಅಂದ್ರೆ ಅವಳ ಮನಸ್ಸು ಮತ್ತೆ ಅವಳ ಬಣ್ಣ
ಆ ಭಗವಾನ್ ಚೈತನ್ಯ ಮಹಾಪ್ರಭುಗಳು ಅಂತ ಒಂದು ಪ್ರಭುಗಳು ನಮ್ಮಲ್ಲಿ ಕೃಪೆ ತೋರಲಿ, ಕರುಣೆ ತೋರಿಸಲಿ. ಭಾವಾರ್ಥ ಮೇಲಿನದು ಶ್ರೀಲ ರೂಪ ಗೋಸ್ವಾಮಿಯರ ಸ್ತವಮಾಲಾ ಎನ್ನುವ ಗ್ರಂಥದಲ್ಲಿನ 2ನೆಯ ಚೈತನ್ಯಾಷ್ಟಕದ 3ನೆಯ ಶ್ಲೋಕವಾಗಿದೆ. ಇದು ಗೋಸ್ವಾಮಿಯವರು ಸ್ತವಮಾಲಾ ಎಂಬ ಒಂದು ಗ್ರಂಥದಲ್ಲಿ ಇದನ್ನು ಸ್ಪಷ್ಟವಾಗಿ ಈ ಶ್ಲೋಕವನ್ನು ಹೇಳಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಟೈಮ್ ಆಯ್ತು, ಮುಗಿಸುವುದಾ? ಸಾಕು, ನಾಳೆ ಮಾಡೋಣ. ನಾಳೆ ಮಾಡೋಣ. ಹರೇ ಕೃಷ್ಣ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಓಂ ಅಂದ್ರೆ ಅಷ್ಟಕ ಅಂದ್ರೆ ಶೇಷಾಷ್ಟಕಂ ಇರ್ಬೇಕು ಮಾತಾಡಿ. 3ನೇದು ಅದೇ ಇರ್ಬೇಕು. ಅಂದ್ರೆ ನಾಮಾಚಾರ್ಯ ಹರಿದಾಸಿ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಗೊತ್ತಿಲ್ಲ ಬೇರೆ. ಕೃಷ್ಣ ಹರೇ ಹರೇ, ಹರೇ ರಾಮ್ ಹರೇ ರಾಮ್, ರಾಮ್ ರಾಮ್ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾನು ಓದೇ ಇಲ್ಲ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸರಿ, ನನ್ಗೂ ಸಿಕ್ಕಿಲ್ಲ ಮಾತಾಜಿ. ನಾಳೆ ಸಿಗುತ್ತೆ ನನ್ಗೆ. ಓಕೆ ಓಕೆ. ಎಲ್ಲ ಕೃಷ್ಣ ಮಾತಾಜಿ, ನನ್ಗೂ ಸಿಕ್ಕಿಲ್ಲ, ನಾಳೆ ಸಿಗುತ್ತೆ ಬಿಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಮಾತಾಜಿ, ಎಲ್ಲರಿಗೂ